ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH65 ಅಂಬಲ್ಪಾಡಿ ಉಡುಪಿ. ನಮಸ್ತೆ ವೀಕ್ಷಕರೇ, ಮೊದಲಿಗೆ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಗಳೊಂದಿಗೆ ಸ್ಪಂದನ ವಾಹಿನಿಯ ನವರಾತ್ರಿಯ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ರು ಶಿಸ್ತಿನ ಸಿಪಾಯಿ ಇದ್ದಾರೆ. ಇವರು ಚಿತ್ರದುರ್ಗದ ಧೀರ, ಈಗ ಮಂಗಳೂರಿನ ಪೊಲೀಸ್ ಆಯುಕ್ತ. ಹಬ್ಬವನ್ನ ಎಲ್ಲರೂ ಮನೆಯಲ್ಲಿ ಆಚರಣೆ ಮಾಡಿಕೊಂಡ್ರೆ ಇವರು ಕರ್ತವ್ಯವನ್ನೇ ಹಬ್ಬ ಎಂದು ಆಚರಣೆ ಮಾಡಿಕೊಳ್ಳುವಂತಹ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ನಿಮಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲರಿಗೂ ಹಾಗೂ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಪ್ರತಿಯೊಬ್ಬರಿಗೂ ದಸರಾ ಹಬ್ಬ, ನವರಾತ್ರಿ, ವಿಜಯದಶಮಿ, ಆಯುಧ ಪೂಜೆ ಇದೆಲ್ಲದರ ಶುಭಾಶಯಗಳು. ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ತು ನಮ್ಮ ಇಲಾಖೆಯ ವತಿಯಿಂದ ಕೂಡ ಶುಭಾಶಯಗಳು. ಧನ್ಯವಾದಗಳು ಸರ್. ಮೊದಲಿಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ತಾರೆಗಳ ಹತ್ರ ಕೇಳುವಂತಹ ಸಾಮಾನ್ಯ ಪ್ರಶ್ನೆ, ಹಬ್ಬ ನೀವು ಹೇಗೆ ಆಚರಿಸ್ತೀರಿ ಅಂತ. ಆದರೆ ಬಹುಶಃ ಈ ಪ್ರಶ್ನೆ ನಾವು ನಿಮ್ಮಲ್ಲಿ ಕೇಳೋದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಹಬ್ಬವನ್ನು ಹೇಗೆ ಆಚರಿಸ್ತೀರಿ, ಅದಕ್ಕೆ ಸಮಯ ಸಿಗ್ತದಾ ಅನ್ನುವಂಥದ್ದೇ ನಮಗೆ ದೊಡ್ಡ ಪ್ರಶ್ನೆ. ಅದರ ನಡುವಲ್ಲೂ ನಾವು ಹಬ್ಬ ಅಂತ ಹೇಳಿದ್ರೆ 1 ತಿಂಗಳ ಹಿಂದೆ ಪ್ಲಾನಿಂಗ್ಸ್ ಮಾಡ್ಕೊಳ್ತೇವೆ ಸರ್. ಈ ರೀತಿ ಡ್ರೆಸ್ ಹಾಕೊಳ್ಬೇಕು, ಈ ರೀತಿ ಪ್ರತಿಯೊಂದು ದಿನ 9 ದಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಈ ದಿನ ಯಾವ ಮನೆಗೆ ಹೋಗಬೇಕು, ಯಾವ ಪ್ರಸಾದ, ಯಾವ ಹಣ್ಣು, ಯಾವ ಹೂ, ಎಲ್ಲ ರೀತಿಯ ಒಂದು ತಯಾರಿಗಳಾಗ್ತಾ ಇರ್ತದೆ. ಆದ್ರೆ ನಿಮ್ಮ ಹತ್ರ ಕೇಳಬೇಕು, ನಿಮ್ಗೆ ಹಬ್ಬ ಅಂತ ಯಾವತ್ತಾದ್ರೂ ನೆನಪಾದದಿದೆಯಾ 1 ತಿಂಗಳ ಹಿಂದೆ? ದಸರಾ ಹಬ್ಬ ಅಂತಂದ್ರೆ ನಮಗೆ ಬಾಲ್ಯದ ದಿನಗಳಿಂದ ಖಂಡಿತ ನೆನಪಿರ್ತಾ ಇತ್ತು. ದಸರಾ ಹಬ್ಬ ಮತ್ತು ಯುಗಾದಿ ಹಬ್ಬ. ಯಾಕೆಂದರೆ ದಸರಾ ಹಬ್ಬ ಮುಗಿದ್ಮೇಲೆ ದಸರಾ ರಜೆ ಸಿಗುತ್ತೆ, ಯುಗಾದಿ ಹಬ್ಬ ಮುಗಿದ್ಮೇಲೆ ಜನರಲಿ ಸಮ್ಮರ್ ಹಾಲಿಡೇ ಸಿಗುತ್ತೆ. ನಾನು ಚೈಲ್ಡ್ಹುಡ್ಡಲ್ಲಿ ಓದಿದ್ದು ಕಾನ್ವೆಂಟಲ್ಲಿ, ಹಾಗಾಗಿ ಕ್ರಿಸ್ಮಸ್ ರಜಾ ಒಂದು ನಮಗೆ ನೆನ್ಪಿಟ್ಕೋತಾ ಇದ್ವಿ. ಯಾಕಂದರೆ ಅವಾಗ ಕ್ರಿಸ್ಮಸ್ಗೆ 15 ದಿವಸ ರಜಾ ಕೊಡ್ತಾಯಿದ್ರು. ಸೊ ನಂತರದಲ್ಲಿ ಅಂತಂದರೆ ಹೆಚ್ಚು ಕಡಿಮೆ ಡಿಗ್ರಿ ಮುಗಿಯೋವರೆಗೂ ಫ್ರೀ ಆಗಿರ್ತಿದ್ವಿ, ಸ್ಟೂಡೆಂಟ್ಸ್ ಆಗಿದ್ವಿ. ಅವಾಗ ಎಲ್ಲ ಹಬ್ಬ ಆಚರಣೆ ಮಾಡ್ತಾ ಇದ್ವಿ, ಮನೆಗೆ ಬರ್ತಾ ಇದ್ವಿ. ನಾನು ಚಿತ್ರದುರ್ಗ ಮೂಲದವನು. ಚಿತ್ರದುರ್ಗದಲ್ಲಿ ದಸರಾ ಹಬ್ಬ ಅಂತಂದರೆ ಏನು 15 ದಿವಸ, 10 ದಿವಸ, 9 ದಿನ ಈ ಥರ ಎಲ್ಲ ಆಚರಣೆ ಮಾಡುವಂಥದ್ದಲ್ಲ. ಅದು ಒಂದು 2 ದಿನದ ಕಾರ್ಯಕ್ರಮ, ಒಂದು ದಸರಾ, ಆಯುಧ ಪೂಜೆ, 2 ದಿನಗಳನ್ನು ಮಾಡ್ತಾ ಇದ್ವಿ. ಅವಾಗ ಹೆಚ್ಚು ಅಂದರೆ ನಾವು ಊರುಗಳಿಗೆ ಹೋಗ್ಬಿಟ್ಟು ಹಳ್ಳಿಯಲ್ಲಿ ನಮ್ಮ ಊರಿನ ಮನೆಯಲ್ಲಿ ನಮ್ಮ ಎಲ್ಲ ಸಂಬಂಧಿಕರು, ತಾತ, ಅಜ್ಜಿ, ದೊಡ್ಡಪ್ಪ, ಮಾವ ಇವ್ರಿಗೆಲ್ಲರ ಜೊತೆ ಆಚರಣೆ ಮಾಡ್ತಾ ಇದ್ವಿ. ಇಲಾಖೆಗೆ ಸೇರಿದ ಮೇಲೆ 2007ನೇ ಬ್ಯಾಚ್ ನಾನು ಇಲಾಖೆಗೆ ಸೇರಿದ ಮೇಲೆ ಹಬ್ಬ ಅಂತಂದರೆ ನಮಗೆ ಖಂಡಿತ ನೆನಪಿದ್ದೇ ಇರುತ್ತೆ. ಯಾಕಂದರೆ ಹಬ್ಬಗಳನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ನೆನಪಿರುವಂಥದ್ದು ಏನಕ್ಕೆ ಅಂತಂದರೆ, ಓಕೆ ಈಗ ಗಣೇಶ ಹಬ್ಬ ಬರ್ತಾ ಇದೆ, ಏನು ಬಂದೋಬಸ್ತ್ ಮಾಡ್ಕೋಬೇಕು, ದಸರಾ ಹಬ್ಬ ಬರ್ತಾ ಇದೆ, ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು. ಸೊ ಈ ವಿಚಾರಗಳಲ್ಲಿ ನಮಗೆ ಹಬ್ಬಗಳನ್ನ ಮರೆಯಲ್ಲ, ಆದರೆ ಈ ಥರ ನೆನ್ಪಿಟ್ಕೋತೀವಿ. ನಾವು ಸ್ವಲ್ಪ ಹಿರಿಯ ಶ್ರೇಣಿಯ ಅಧಿಕಾರಿಗಳಿರೋದ್ರಿಂದ ನಮಗೆ ಸಮಯ ಇರುತ್ತೆ. ಅದು ಸಮಯನೇ ಇರೋದಿಲ್ಲ, ಹಬ್ಬ ಮಾಡೋಕ್ಕಾಗಲ್ಲ ಅಂತಂದರೆ ಖಂಡಿತ ಅದು ಸುಳ್ಳು ಹೇಳಿದಂಗೆ ಆಗುತ್ತೆ. ಮನೆಗಳಲ್ಲಿ ಮಾಡುವಂಥ ಆಚರಣೆಗಳಲ್ಲಿ ನಾವು ಪಾಲ್ಗೊಳ್ತೀವಿ, ಹೆಚ್ಚು ಸಮಯ ಕೊಡಲಿಕ್ಕಾಗಲ್ಲ. ಬೆಳಗ್ಗೆ ಒಂದು ರೌಂಡ್ ಎಲ್ಲ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಏನು ಹಬ್ಬಕ್ಕೆ ಅಡುಗೆ ಮಾಡಿರ್ತಾರೆ ಅದು ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ರೌಂಡ್ಸ್ ಬರೋದು ಅದೆಲ್ಲ ಮಾಡ್ಬೋದು. ಆದರೆ ನಮ್ಮ ಪೊಲೀಸ್ ಇಲಾಖೆಯ ಆಧಾರ ಸ್ತಂಭಗಳಂತ ಇರೋ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸು, PSIಸು, ಇನ್ಸ್ಪೆಕ್ಟರ್ಸು, ACPಸು ಇವ್ರುಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅರ್ಲಿ ಮಾರ್ನಿಂಗ್ 5-6 ಗಂಟೆಯಿಂದನೇ ಎಲ್ಲ ರೌಂಡ್ಸಿಗೆ ಬಂದುಬಿಡಿ ಅಂತ ಹೇಳ್ತೀವಿ. ಸೊ ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಹೆಸಿಟೇಷನ್ ಇಟ್ಕೊಂಡೆ, ಯಾವುದೇ ಒಂದು ರಿಸರ್ವೇಷನ್ಸ್ ಇಟ್ಕೊಂಡೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಬಂದು ಕೆಲಸ ಮಾಡ್ತಾರೆ. ಹಬ್ಬ ಪ್ರತಿಯೊಬ್ಬರು ಖುಷಿಯಿಂದ ಆಚರಣೆ ಮಾಡಿದರೆ ಅದರಲ್ಲಿ ನಮಗೆ ಸಂತಸ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ. ಹಬ್ಬ ಕೇವಲ ನಿಮಗೆ ಸಂಭ್ರಮ ಅಲ್ಲ, ಜವಾಬ್ದಾರಿ ಕೂಡ ಅಂತ ಹೇಳಿದ್ರಿ ನೀವು. ಅದೇ ರೀತಿ ಮೈಸೂರು ದಸರಾ ನಂತರ ನಮಗೆ ನೆನಪಾಗುವಂಥದ್ದು ನಮ್ಮ ಮಂಗಳೂರು ದಸರಾ. ಈ ಬಾರಿ ನೀವು ಮಂಗಳೂರಿನಲ್ಲಿದ್ದೀರಿ. ಸೊ ಈ ಬಾರಿಯ ಒಂದು ದಸರಾ ನಿಮಗೆ ಎಷ್ಟು ಸ್ಪೆಷಲ್?
ಇಲ್ಲ ಸ್ಪೆಷಲ್ ಖಂಡಿತ. ಯಾಕೆಂದರೆ ನಾನು ಈಗಷ್ಟೇ ಈ ಇಂಟರ್ವ್ಯೂ ಹಿಂಗೆ ಕೊಡಬೇಕು ಅಂತ ಹೇಳಿದಾಗ ಮಂಗಳೂರು ದಸರಾ ಏನಷ್ಟು ವಿಶೇಷ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ. ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದೆ. ಸುಮಾರು 9 ದಿನಗಳ ಕಾಲ ಭಾಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇರೋವಂಥದ್ದು. ಈ ಕೋವಿಡ್ ಇರೋದ್ರಿಂದ ನಿಯಮಾವಳಿಗಳೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಜನರು ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಮತ್ತು ತಮ್ಮೆಲ್ಲ ಸಂಭ್ರಮವನ್ನು ಮನೆಗಳಲ್ಲಿ ಇದ್ಕೊಂಡು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮಾನುಸಾರ ಆಚರಣೆ ಮಾಡಲಿಕ್ಕೆ ಏನು ಅಭ್ಯಂತರ ಇಲ್ಲ. ಮತ್ತು ನನಗೆ ಇಲ್ಲಿ ಗೊತ್ತಾಯಿತು, ಈ ಗೋಕರ್ಣೇಶ್ವರ ಟೆಂಪಲ್ ಏನಿದೆ ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದು. 9 ದಿನಗಳ ಕಾಲ ಹುಲಿ ವೇಷ, ಸಿಂಹದ ವೇಷ ಮತ್ತು ಕರಡಿ ವೇಷ ಇದೆಲ್ಲ ಹಾಕ್ಕೊಂಡು ದಿನಕ್ಕೊಂದು ರೂಪ, ದಿನಕ್ಕೊಂದು ಬಣ್ಣ ಅನ್ನೋ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಆಚರಣೆ ಇರುವಂಥದ್ದು ನೋಡಿ ತುಂಬ ಸಂತೋಷ ಆಯಿತು. ಸೊ ನಾನು ಕೂಡ ಇನ್ನು 9 ದಿನಗಳೇನಿದೆ ಇಲ್ಲಿ ಆಚರಣೆಗಳೇನು ನಡೆಯುತ್ತೆ ಅನ್ನೋಂಥದ್ದನ್ನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಮಂಗಳೂರಿನ ದಸರಾದ ವಿಶೇಷತೆಗಳನ್ನು ನಿಮ್ಮ ಮಾತುಗಳಲ್ಲಿ ಕೇಳಲಿಕ್ಕೆ ಬಹಳ ಖುಷಿ ಆಯಿತು ಸರ್. ಅದೇ ರೀತಿ ಮಂಗಳೂರಿನಲ್ಲಿ ನಿಮ್ಮ ಫೇವ್ರೆಟ್ ಖಾದ್ಯ ಅಂತ ಯಾವುದಾದ್ರೂ ಇದೆಯಾ, ಮಂಗಳೂರಿನ ಸ್ಪೆಷಲ್? ಮಂಗಳೂರಲ್ಲಿ ಆ್ಯಕ್ಚುಲಿ ಮಂಗಳೂರು ಅಂದ ತಕ್ಷಣ ಮಂಗಳೂರು ಫಿಶ್ ಎಲ್ಲರಿಗೂ ಇಷ್ಟ ಅಂತ ಹೇಳ್ತಾರೆ. ಆದರೆ ನನಗೆ ಇಲ್ಲಿ ನಾನು ಚಿತ್ರದುರ್ಗದಲ್ಲಿ ನೀರು ನೋಡೋದೇ ಕಷ್ಟ. ಇವಾಗೆಲ್ಲ ಸ್ವಲ್ಪ ಇರಿಗೇಷನ್ ಫೆಸಿಲಿಟೀಸ್ ಆಗಿಬಿಟ್ಟು ಮಳೆನೂ ಸ್ವಲ್ಪ ಉತ್ತಮ ಆಗಿದೆ ಇವಾಗ. ಅದು ಹೊರತುಪಡಿಸಿದರೆ ನನಗೆ ಫಿಶ್ಗಿಂತ ಹೆಚ್ಚಾಗಿ ಚಿಕನ್ನು ತುಂಬ ಇಷ್ಟ. ಸೊ ನಾನು ಮಂಗಳೂರಲ್ಲಿ ಈ ಹಿಂದೆನೂ ಬಂದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ದೇವಸ್ಥಾನಗಳಿಗೆ ಬಂದು ಹೋಗ್ತಾ ಇದ್ವಿ. ಅವಾಗ ತಿನ್ನಲಿಕ್ಕೆ ಹೆಚ್ಚು ಅವಕಾಶ ಇರ್ತಿರಲಿಲ್ಲ. ಬಟ್ ಆ್ಯಸ್ ಎ ಟ್ರಿಪ್ ಅಥವಾ ಆ್ಯಸ್ ಎ ಟೂರ್ ಬಂದಂಥ ಸಂದರ್ಭದಲ್ಲಿ ನಾನು ನೀರು ದೋಸೆ ಭಾಳ ಇಷ್ಟಪಟ್ಟು ತಿಂತೀನಿ. ಆಮೇಲೆ ಬನ್ಸು ತುಂಬ ಇಷ್ಟಪಟ್ಟು ತಿಂತೀನಿ. ಮತ್ತು ಫಿಶ್ಶು ನಾಟ್ ಸೋ ಫ್ರೀಕ್ವೆಂಟ್ಲಿ, ಬಟ್ ಅವಾಗ ತಿಂತೀನಿ. ಅದರ್ವೈಸ್ ನನ್ನ ಫೇವ್ರೆಟ್ ಫುಡ್ ಅಂದರೆ ಮಂಗಳೂರು ಭಾಗದಲ್ಲಿ ನೀರು ದೋಸೆ ಅಂತ ಹೇಳ್ಬೋದು. ನೀರು ದೋಸೆ, ಹೌದು. ಸೊ ನಾನೊಂದು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಿಮ್ಮ ಪರ್ಮಿಷನ್ ಬೇಕು. ತರಲೆ ಮಾಡಿದ್ರೆ ಯಾವುದಾದ್ರೂ ಕೇಸ್ ಏನಾದರೂ ಹಾಕೋದಿಲ್ಲಲ್ಲ ಸರ್ ನನಗೆ? ಇಲ್ಲ ತಾನೆ? ಇಲ್ಲ. ಓಕೆ ಸರ್, ವೈಯಕ್ತಿಕವಾದ ಪ್ರಶ್ನೆ ಅಂತ ಅನ್ಕೊಳ್ಬೋದು ನೀವು. ನನಗೆ ಚಪಾತಿ ಸರಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಸರ್. ಅದ್ಭುತವಾಗಿ ಚಪಾತಿ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ನನಗೆ ವಿಷಯ ಬಂತು, ಹಾಗಾಗಿ ಕೇಳ್ತಾ ಇದ್ದೇನೆ. ಹೇಗಾದ್ರೂ ಟ್ರಿಕ್ಸ್ ಏನಾದರೂ ಕೊಡ್ಬೋದಾ ಸರ್ ನನಗೆ? ಚಪಾತಿ ಹೆಂಗೆ ಬರುತ್ತೋ ಹಂಗೆ ಉಜ್ಬಿಡಿ, ಆಮೇಲೆ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಪ್ಲೇಟ್ ತೊಗೊಂಡು ಕಟ್ ಮಾಡಿಬಿಡಿ, ಅಷ್ಟು ರೌಂಡ್ ಆಗುತ್ತೆ. ನೋಡಿ ಸರ್, ನಾವು ಮನೇಲಿ ಎಷ್ಟು ಅಡುಗೆ ಮಾಡಿದ್ರು ಯಾರಿಗೂ ಗೊತ್ತಾಗೋದಿಲ್ಲ, ನೀವು ಚಪಾತಿ ಮಾಡಿದ ವಿಷಯ ಎಷ್ಟು ವೈರಲ್ ಆಗಿತ್ತು. ಎಸ್, ಸೊ ಅದಕ್ಕಾಗಿ ಇದನ್ನು ನೆನಪು ಮಾಡ್ಕೊಂಡೆ. ಇಲ್ಲ, ನಾನು ಮನೆಯಲ್ಲೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಮನೆಗಳಲ್ಲಿ ತುಂಬಾ ಜನ ಇರ್ತಿದ್ರು. ತುಂಬಾ ಜನ ಇದ್ದಾಗ ನಾವಲ್ಲೇ ಅಡುಗೆ ಮನೆ ಚಿಕ್ಕ ಮನೆಗಳಲ್ವಾ. ಸೊ ಅಡುಗೆ ಮನೆ ಅಲ್ಲಿ ಅಡುಗೆ ಮಾಡೋ ಜಾಗ, ಒಲೆಗಳು ಅಲ್ಲೇ ಸುತ್ತಮುತ್ತನೇ ಓಡಾಡ್ಕೊಂಡಿರ್ಬೇಕಾಗ್ತಿತ್ತು ಚಿಕ್ಕವರಿದ್ದಾಗ. ಸೊ ನೋಡ್ತಾ ಇದ್ವಿ, ಅಬ್ಸರ್ವ್ ಮಾಡ್ತಿದ್ವಿ, ನಾವು ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಪರ್ಟಿಕ್ಯುಲರ್ಲಿ ನಾನು ASP ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಕುಣಿಗಲ್ ನಾನು ASP ಇದ್ದಾಗ ಸುಮಾರು 1.5 ವರ್ಷಗಳ ಕಾಲ ಒಂದು ಸಪ್ರೇಟ್ ಮನೆಯಲ್ಲಿ ನಾನು ನನ್ನ ಒಬ್ಬರು ಫ್ರೆಂಡ್ ಇಬ್ಬರು ಸಪ್ರೇಟ್ ಇದ್ವಿ. ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಲಾಸ್ಮೇಟ್ ಇದ್ದರು ಅವರು. ಸೊ ಜೊತೆಗಿದ್ದಾಗ ಎಲ್ಲ ಜೊತೆಗೆ ಅಡುಗೆ ಮಾಡೋದು, ಸ್ವಲ್ಪ ಚಪಾತಿ ಮಾಡೋದು, ದಾಲ್ ಮಾಡೋದು, ಆಮೇಲೆ ಚಿತ್ರಾನ್ನ, ಉಪ್ಪಿಟ್ಟು, ಈ ಥರ ಕೆಲವೆಲ್ಲ ಐಟಮ್ಗಳು ಮಾಡೋದು ಕಲ್ತ್ಕೊಂಡಿದ್ದೀನಿ. ಸೊ ಅವಾಗ ಚಪಾತಿ ಮಾಡಿದ್ದೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿತ್ತು. ಈಗ ನಾವು ಚಿತ್ರದುರ್ಗ ಊರು ಅಂತ ಹೇಳಿದೆ, ನಮ್ಮ ಹಳ್ಳಿಗಳ ಕಡೆ ಎಲ್ಲ ನಮ್ಮನ್ನ ಭಾಳ ಇಷ್ಟಪಡುವಂಥ ಜನ ತುಂಬ ಇದ್ದಾರೆ. ನಮ್ಮೂರು ಹಿರಿಯೂರು ತಾಲೂಕು ಪಿಟ್ಲಾಲಿ ಅಂತ. ಸೊ ಅವ್ರನ್ನ ಒಂದು ಟಿವಿಲಿ ಬಂದರೂ ನನಗೆ ಮೆಸೇಜ್ ಆಗ್ತಾರೆ, ನನಗೆ ಫೋನ್ ಮಾಡ್ತಾರೆ. ಆಮೇಲೆ ನಾವೆಲ್ಲ ಮೊದಲಿಂದ ಊರುಗಳಲ್ಲೆಲ್ಲ ಹಳ್ಳಿಗಳಲ್ಲಿ ಒಡನಾಟ ಜಾಸ್ತಿ ಇಟ್ಕೊಂಡಿದ್ದರಿಂದ ಅವು ಅಕಸ್ಮಾತ್ ನಾವು ಫ್ರೀಕ್ವೆಂಟಾಗಿ ಹೋಗಲಿಲ್ಲ ಅಂತಂದ್ರೂ ಅಲ್ಲೇ ಫೋನ್ ಮಾಡಿ ಹೆಂಗಿದ್ದೀರಿ ಏನು ಅಂತ ಕೇಳ್ತಿರ್ತಾರೆ. ಸೊ ಹಂಗಾಗಿ ನಮ್ಗೆ ಯಾರು ತುಂಬ ಪ್ರೀತಿ ಮಾಡ್ತಾರಲ್ಲ ಅವ್ರಿಗೋಸ್ಕರ ಅವ್ರ ಖುಷಿಗೆ ಏನೋ ಒಂದು ವಿಡಿಯೋ ಹಾಕಿಲ್ಲ, ಒಂದೇನೋ ಹಾಡಿದ್ದು ಹಾಕಿಲ್ಲ, ಏನಾದರೂ ಒಂದು ಫೋಟೋ ಹಾಕು, ಈ ಥರ ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರ ಖುಷಿಗೆ ಹಾಕ್ತಾರೆ. ಈ ಹಬ್ಬದ ಸಂದರ್ಭದಲ್ಲಿ ಈ ಪುರುಷರಿಗಿಂತ ಜಾಸ್ತಿ ಮಹಿಳೆಯರಿಗೆ ಉತ್ಸಾಹ ಜಾಸ್ತಿ ಇರುವಂಥದ್ದು. ಡ್ರೆಸ್ ಮೇಲೆ ಜಾಸ್ತಿ ಕಣ್ಣಿರ್ತದೆ ಸರ್. ಈ ರೀತಿ ಡ್ರೆಸ್ ಹಾಕೊಳ್ಬೇಕು, ಸಾರಿ ತಗೊಳ್ಬೇಕು. ನೀವು ಯಾವತ್ತಾದ್ರೂ ಖುದ್ದಾಗಿ ಡ್ರೆಸ್ ಶಾಪಿಗೆ ಹೋಗಿ ಮಕ್ಕಳಿಗೆ ಅಥವಾ ಮನೆ ಯಾರಿಗಾದ್ರೂ ಸಾರಿ ತಂದು ಕೊಟ್ಟದ್ದಿದೆಯಾ ಅಥವಾ ಡ್ರೆಸ್ ತಂದು ಕೊಟ್ಟದ್ದಿದೆಯಾ? ಖಂಡಿತ. ಇವಾಗ ನಿನ್ನೆ ಅಷ್ಟೇ ಶಾಪಿಂಗ್ ಆಯ್ತು ನಮ್ದು. ಓಕೆ. ಸೊ ನಿನ್ನೆ ಮಕ್ಕಳಿಗೆಲ್ಲ ಕೊಡಿಸ್ಕೊಂಡ್ಬಂದೆ. ನಮ್ಮ ಮನೆಯಲ್ಲಿ ಒಂದು 4 ಜನ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳು ಎಲ್ಲ. ಅದ್ರ ಜೊತೆಗೆ ನನಗೆ ರೂಢಿ ಇದೆ, ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದು ಅಕ್ಕ ತಂಗಿಯರ ನಡುವೆ. ನಮ್ಮ ತಾಯಿ, ನಮ್ಮ ಮನೇಲಿ 3 ಜನ, ಅಂದರೆ 2 ಸಿಸ್ಟರ್ಸು ಮತ್ತು ಮದರ್, 3 ಜನ ಹೆಣ್ಮಕ್ಳಿದ್ರು. ಸೊ ಹಂಗಾಗಿ ಹಬ್ಬ ಹರಿದಿನ ಏನಿದ್ರು ನನ್ನ ಜೊತೆಗೆ ಹೋಗೋದು ಫಿಕ್ಸು. ಈಗ ನಮ್ಮ ಭಾರತೀಯ ಸಂಸ್ಕೃತಿಲಿ ಇದೆಯಲ್ಲ, ಹೆಣ್ಮಕ್ಳನ್ನ ಒಬ್ಬರನ್ನ ಯಾರನ್ನೂ ಕಳಿಸಲ್ಲ. ಸುಮ್ಮನೆ ಒಂದು ಮಾರ್ಕೆಟಿಗೆ ಹೋಗ್ತಾರೆ ಅಂದರೆ ಜೊತೆಗೆ ಯಾರಾದರೂ ಒಬ್ಬರು ಹುಡುಗನ ಕರ್ಕೊಂಡು ಹೋಗ್ತಾರೆ. ಒಂದು 2 ವೀಲರಲ್ಲಿ ಹೋಗ್ತಿದ್ರು, ಜೊತೆಗೆ ಹಿಂದ್ಗಡೆ ಕುಂಡಿಸ್ಕೊಂಡು ಹೋಗ್ತಾರೆ. ಒಂದು ಆಟೋದಲ್ಲೇ ಹೋಗಿ ಕಾಲೇಜ್ ಹತ್ರ ಹೋಗಿ ಬರಬೇಕು ಅಂತಂದ್ರೆ ಸುಮ್ಮನೆ ಏನಾದ್ರು ಜೊತೆಗೆ ಹೋಗ್ಬಾ ಅನ್ನೋ ಮನಸ್ಥಿತಿ. ನಾನು ಹೇಳ್ತಿರೋದು 10-20 ವರ್ಷದ್ದು ಹಿಂದಿಂದು. ಇವಾಗ ಸ್ವಲ್ಪ ಬದಲಾಗಿದೆ. ಸೊ ಹಂಗಾಗಿ
ಶಾಪಿಂಗು, ಬಟ್ಟೆ ಸೆಲೆಕ್ಷನ್ನು, ಮಕ್ಳಿಗೆ ಬಟ್ಟೆ ಸೆಲೆಕ್ಷನ್ನು, ನನಗೆ ಬಟ್ಟೆ ಸೆಲೆಕ್ಷನ್, ಅದರಲ್ಲೆಲ್ಲ ಏನು ಸಮಸ್ಯೆ ಇಲ್ಲ. ಇವಾಗ ಸೀರೆ ಸೆಲೆಕ್ಷನ್ ಮಾಡಬೇಕು ಅಂತಂದ್ರೆ ಏನು ಕಷ್ಟ ಆಗಲ್ಲ. ಓಕೆ ಸರ್. ನಮ್ಮ ಚಿತ್ರದುರ್ಗದಲ್ಲಿ ಮೊಳಕಾಲ್ಮೂರು ಅಂತಿದೆ. ಮೊಳಕಾಲ್ಮೂರು ರೇಷ್ಮೆ ಸೀರೆ ಅಂತ ನೀವೆಲ್ಲ ಕೇಳಿರಬೇಕು. ಸೊ ನಮ್ಮ ಊರುಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳಿದ್ರೆ ಅಥವಾ ಮದುವೆಗಳು, ಫಂಕ್ಷನ್ಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಚಿತ್ರದುರ್ಗದಲ್ಲಿ ಇದ್ದಿದ್ದರಿಂದ ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ಲಿಂದ ಮೊಳಕಾಲ್ಮೂರ್ಗೆ ಹೋಗ್ತಿದ್ವಿ. ಮೊಳಕಾಲ್ಮೂರ್ಗೆ ಹೋಗ್ಬಿಟ್ಟು ರೇಷ್ಮೆ ಸೀರೆ ಸೆಲೆಕ್ಷನ್ ಅವೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಅವಾಗೆಲ್ಲ ನಾವು ಚಿಕ್ಕವರಿದ್ವಲ್ಲ, ನಮ್ಮನ್ನು ಕಂಪಲ್ಸರಿ ಕರ್ಕೊಂಡು ಹೋಗೋರು. ಸೊ ಯಾವ ರೀತಿ ಈ ಬೆಂಗಳೂರು ಈ ಭಾಗದಲ್ಲಿ ಬೇರೆ ಕಡೆ ಇಲ್ಲ ಕಂಚಿಗೆ ಹೋಗಿ ಸೀರೆ ತರ್ತೀವಿ ಅಂತಾರೆ, ಆ ಕಡೆ ಚಿತ್ರದುರ್ಗ ಭಾಗದಲ್ಲಿ ಮೊಳಕಾಲ್ಮೂರು ಸೀರೆ ತಗೊಂಬರೋಣ ಅಂತ. ಹಂಗಾಗಿ ಸ್ವಲ್ಪ ಐಡಿಯಾ ಇದೆ, ಸಮಸ್ಯೆ ಇಲ್ಲ. ಸರ್, ಈಗ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಅಥವಾ ಈ ರೀತಿ ಈ ಕಡೆ ಹೋಗ್ಬೇಕು ನಾವು, ಆಗ ಸಡನ್ ಆಗಿ ನಿಮಗೆ ಕೆಲಸ ಬರ್ತದೆ ಸರ್. ಅವರಿಗೆ ಸಮಾಧಾನ ಮಾಡ್ತೀರಾ ಅಥವಾ ನಿಮ್ಮ ಕೆಲಸದಲ್ಲಿ ಸಮಾಧಾನ ಮಾಡ್ಕೊಳ್ತೀರಾ? ಡಿಪೆಂಡ್ಸ್. ಇವಾಗ ಕೆಲಸ ಅಂದರೆ ಯಾವ ಥರ ಕೆಲಸ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಈಗ ಏನು ನಾವು ಸಮಾಜದಲ್ಲಿ ನೋಡ್ತೀವಿ, ಪೊಲೀಸರಿಗೆ ಸಮಯನೇ ಇರಲ್ಲ, ಪೊಲೀಸರು ಯಾವಾಗಲೂ ಬಿಸಿ, ಅದು ಒಂದು ತಪ್ಪು ಪರಿಕಲ್ಪನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ನಾನು ಈ 12-13 ವರ್ಷ ಕೆಲಸ ಮಾಡಿ ಅದರ ಅನುಭವದ ಮೇಲೆ ಹೇಳ್ತಾ ಇರೋದು. ಈಗ 24/7 ನಾವು ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು, ಅದರ ಅವಶ್ಯಕತೆ ಇರುತ್ತೆ. ಯಾಕಂದರೆ ಹೆಡ್ ಕ್ವಾರ್ಟರ್ ಬಿಟ್ಟೋದಂಥ ಸಂದರ್ಭದಲ್ಲಿ, ಸಪೋಸ್ ನಾನು ಚಿತ್ರದುರ್ಗಕ್ಕೆ ಹೋಗ್ತೀನಿ, ಅದು 400 ಕಿಲೋಮೀಟರ್ ಆಗುತ್ತೆ. ಹೋದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ 300-320 ಕಿಲೋಮೀಟರ್ ಆಗುತ್ತೆ. ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ಕ್ವಿಕ್ಕಾಗಿ ಬರಲಿಕ್ಕಾಗಲ್ಲ. ಹಂಗಾಗಿ ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇನ್ನು ಕೆಲಸದ್ದು ವಿಚಾರ ಬಂದಾಗ ನಮ್ಮಲ್ಲಿ ಒಂದು ಹೈರಾರ್ಕಿ ಇದೆ, ಕೆಲಸನ ಡೆಲಿಗೇಟ್ ಮಾಡೋ ಅವಕಾಶ ಇರುತ್ತೆ. ಇವಾಗ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನಾನು ಹೋಗಬೇಕು ಅಂತ ನಿರೀಕ್ಷೆ ಮಾಡಲ್ಲ. ಆದರೆ ಆ ಆಕ್ಸಿಡೆಂಟಿಂದ ಏನಾದರೂ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗುತ್ತೆ ಅಂದರೆ ನಾನು ಹೋಗಬೇಕು ಅನ್ನೋ ನಿರೀಕ್ಷೆ ಮಾಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಬಟ್ ಹೆಡ್ ಕ್ವಾರ್ಟರ್ ಬಿಟ್ಟು ಇವಾಗ ನಾನು ಚಿತ್ರದುರ್ಗಕ್ಕೆ ಹೋಗಬೇಕು ಅಥವಾ ಬೆಂಗಳೂರಲ್ಲಿ ನನ್ನ ಎಲ್ಲ ಸ್ನೇಹಿತರು, ಸಂಬಂಧಿಕರೆಲ್ಲ ಆ ಕಡೆ ಇರೋದು, ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಪರ್ಮಿಷನ್ ತೊಗೊಂಡು ರಜಾ ತೊಗೊಂಡೇ ಹೋಗಬೇಕಾಗುತ್ತೆ, ಅವಾಗ ಸಮಸ್ಯೆ ಆಗುತ್ತೆ. ಅದರ್ವೈಸ್ ತಾವು ಹೇಳಿದ ಪ್ರಶ್ನೆಗೆ ಇವಾಗ ಕೆಲಸ ಕಾಂಪ್ರಮೈಸ್ ಮಾಡ್ಕೋಬೇಕಾ ಅಥವಾ ಫ್ಯಾಮಿಲಿ ಕನ್ವಿನ್ಸ್ ಮಾಡ್ಬೇಕಂತಂದರೆ, ಐ ಥಿಂಕ್ ಫ್ಯಾಮಿಲಿ ಕನ್ವಿನ್ಸ್ ಆಗೋದು ರೂಢಿ ಆಗಿಬಿಟ್ಟಿದೆ. ಅವ್ರು ನಮ್ಮನ್ನು ಯಾವುದಕ್ಕೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಮನೇಲಿ ಇಲ್ಲಿ ನಮ್ಮ ಮದರ್ ಇರ್ತಾರೆ, ನಮ್ಮ ಬ್ರದರ್ ಇರ್ತಾರೆ. ಸೊ ಅವರು ಯಾವುದೂ ನಮ್ಮಿಂದ ನಿರೀಕ್ಷೆ ಇಲ್ಲ. ನಮ್ಮ ಟೈಮಿಗೆ ಅವರು ಅಡ್ಜಸ್ಟ್ ಆಗೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇನ್ನೂ ಹೇಳ್ತಾ ಇದ್ದೆ, ಈ ಇಂಟರ್ವ್ಯೂ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಇವ್ರ ಹತ್ರ ಮಾತಾಡಬೇಕಾದ್ರೆ, ಹಬ್ಬ ಅನ್ನೋಂಥದ್ದು ನಾವು ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅವಾಗೇ ಹಬ್ಬ. ಈಗ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು. ಹಬ್ಬ ಬಂದಾಗ ಬೆಳಗ್ಗೆ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು, ಪೂಜೆ ಮಾಡಬೇಕು, ಮಧ್ಯಾಹ್ನ ಮತ್ತೆ ಹಬ್ಬದ ಅಡುಗೆ ಮಾಡಬೇಕು. ಆ ಥರ ಏನಿಲ್ಲ ನಮ್ಮ ಮನೆಗಳಲ್ಲಿ. ಲಾಸ್ಟ್ ನಾನು ಸೇರಿ ಅಲ್ಲೇ 14 ವರ್ಷ ಆಯ್ತು ಇಲಾಖೆಗೆ, ಒಂದು 12 ವರ್ಷದಿಂದ ಫೀಲ್ಡಲ್ಲಿ ಇದ್ದೀವಿ. ಸೊ ನಾವು ಯಾವಾಗ ಫ್ರೀ ಆಗಿರ್ತೀವೋ ಅವಾಗೇ ಹಬ್ಬ. ಫ್ರೀ ಆಗಿದ್ದಾಗ ಏನಾದರೂ ಒಂದು ಸ್ಪೆಷಲ್ ಹೋಳಿಗೆ ಮಾಡಬೇಕಾ, ಫ್ರೀ ಆಗಿದ್ದಾಗೆ ಮಾಡೋದು. ಒಂದೇನೋ ಸ್ಪೆಷಲ್ ಏನೋ ಪಲಾವ್ ಗಿಲಾವ್ ತಿನ್ನಬೇಕು ಅಂತಂದರೆ ನಮ್ಮ ಮನೆಗಳಲ್ಲಿ ಹೆಚ್ಚು ನೈಟ್ ಟೈಮ್ಸು ಜಾಸ್ತಿ ಸ್ಪೆಷಲ್ ಊಟಗಳಿದ್ದೆ. ಆಮೇಲೆ ನಾನ್ ವೆಜ್ ಮಾಡಬೇಕು ಅಂತಂದರೆ ಭಾನುವಾರಕ್ಕೆ ಕಾಯಲ್ಲ, ಯಾವಾಗ ತಿನ್ಬೇಕು ಅನ್ಸುತ್ತೆ, ನಾವು ಯಾವಾಗ ಫ್ರೀ ಇರ್ತೀವಿ ಅವಾಗ ರೆಡಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಓಕೆ. ಸೊ ನೀವೀಗ ಹೇಳಿದ್ರಿ, ನೀವು ಫ್ರೀ ಆಗಿದ್ದಾಗಲೇ ನಿಮಗೆ ಹಬ್ಬ ಅಂತ ಹೇಳಿದ್ರಿ. ಅದು ಯಾವತ್ತಾದ್ರೂ ಇದೇ ಒಂದು ಬೇಸರ ತಂದಿದ್ಯಾ ನಿಮ್ಗೆ? ಯಾಕಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಗಳಾಗೆ ನಾನು ಇರ್ಲಿಕ್ಕೆ ಆಗುದಿಲ್ಲ, ಕಮಿಷನರ್ ಆದ ನಂತರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ, ಅಡ್ಜಸ್ಟ್ಮೆಂಟ್ ಜಾಸ್ತಿ ಇರ್ತದೆ. ಹಾಗಿರುವಾಗ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಸರ್, ಯಾಕಾದ್ರೂ ಕಮಿಷನರ್ ಆದ್ನೋ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ನಾವು ಇವಾಗ ಅನ್ನ ತಿಂತಿರೋದು ಅದರಿಂದ ಅಲ್ಲ. ಸೊ ಯಾಕಾದರೂ ಕಮಿಷನರ್ ಅದೇ ಅನ್ನೋ ಪ್ರಶ್ನೆ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಾದರೂ ಪೊಲೀಸ್ ಇಲಾಖೆಗೆ ಸೇರಿದೆ ಅನ್ನೋಂಥ ಪ್ರಶ್ನೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ತುಂಬ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ, ನಾನು ಇಲಾಖೆಗೆ ಸೇರುವಂಥ ಸಂದರ್ಭದಲ್ಲಿ ನನಗೊಂದು ಉದ್ಯೋಗದ ರೀತಿಯಲ್ಲಿ ಮಾತ್ರ ನಾನು ಇದನ್ನು ನೋಡಿದ್ದು. ಇನ್ಫ್ಯಾಕ್ಟ್ ನನಗೆ UPSC ಇಂಟರ್ವ್ಯೂಲ್ಲೂ ಕೂಡ ವೈ ಡು ಯು ವಾಂಟ್ ಟು ಜಾಯಿನ್ ದಿಸ್, ವೈ ಆರ್ ಯು ಅಪಿಯರಿಂಗ್ ಫಾರ್ ದಿಸ್ ಜಾಬ್ ಅಂತ ಹೇಳಿದಾಗ ಐ ವೆರಿ ಕ್ಲಿಯರ್ಲಿ ಟೋಲ್ಡ್, ತುಂಬ ಸ್ಪಷ್ಟವಾಗಿ ನಾನು ಹೇಳಿದೆ, ಇದು ನನಗೊಂದು ಉದ್ಯೋಗ ಅಷ್ಟೇ. ನಾನು ಓದ್ತಾ ಇದ್ದಿದ್ದು ಅವಾಗ MS ಅಗ್ರಿಕಲ್ಚರ್ ಓದ್ತಾ ಇದ್ದೆ. ಅವಾಗ ಸೈಂಟಿಸ್ಟ್ ಪೋಸ್ಟ್ ಕಾಲ್ ಆಗ್ತಿರಲಿಲ್ಲ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ ರಿಕ್ರೂಟ್ಮೆಂಟ್ ಕಮ್ಮಿ ಇತ್ತು, ಯೂನಿವರ್ಸಿಟಿಗಳ ರಿಕ್ರೂಟ್ಮೆಂಟ್ ಕಮ್ಮಿ ಇತ್ತು. ಹಂಗಾಗಿ ರೆಗ್ಯುಲರಾಗಿ ಯಾವ್ದು ಜಾಬ್ ಕಾಲ್ ಆಗ್ತಿದೆ ಅಂತಂದಾಗ UPSC ರೆಗ್ಯುಲರಾಗಿ ಪ್ರತಿ ವರ್ಷ ಕಾಲ್ ಆಗುತ್ತೆ ಅಂತಂದು ಇದಕ್ಕೆ ಪ್ರಿಪೇರ್ ಮಾಡಿತ್ತು. ಸೊ ಇದು ವಾಸ್ತವ. ಆದರೆ ಇಲಾಖೆಗೆ ಸೇರ್ಕೊಂಡ್ಮೇಲೆ ನಾವು ಎಂಥ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತು ನಾವು ತೊಗೊಳ್ಳೋಂಥ ಪ್ರತಿಯೊಂದು ಕ್ರಮ, ನಾವು ವಿನಿಯೋಗ ಮಾಡುವಂಥ ಪ್ರತಿಯೊಂದು ಕ್ಷಣ ಯಾವ ರೀತಿ ಸಾರ್ವಜನಿಕ ಹಿತ ದೃಷ್ಟಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾವುದೇ ಒಂದು ನಾವು ಅನ್ನ ತಿಂತಿರೋ ಇಲಾಖೆ ಇದು. ಸೊ ಅನ್ನ ತಿಂತಿರೋ ಇಲಾಖೆಗೆ ನಾವು 100% ಕೊಡಬೇಕಲ್ಲ. ಖಂಡಿತ. ಮತ್ತು ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು ವಿ ಹ್ಯಾವ್ ಟು ಬಿ ಪರ್ಫಾರ್ಮಿಂಗ್. ಎಲ್ಲ ಇಲಾಖೆಗಳಲ್ಲೂ ಇವಾಗ ಯಾವ ರೀತಿ ಕಾರ್ಪೊರೇಟ್ ವಲಯಗಳಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕಾಂಪಿಟೇಷನ್ ಇದೆ, ಆ ರೀತಿ ಒಂದು ಕಾಂಪಿಟೇಷನ್ ಇದೆ. ಈಗ ನಾನು ಎಲ್ಲಿವರೆಗೂ ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿವರೆಗೂ ಮಾತ್ರ ನನಗೆ ಅವಕಾಶ. ನನ್ನ ನೆಗ್ಲಿಜೆನ್ಸಿಂದ ಅಥವಾ ನನ್ನ ಕ್ಯಾಶುಯಲ್ ಆ್ಯಟಿಟ್ಯೂಡಿಂದ ಅಥವಾ ನಾನು ಕೆಲಸದ ಬಗ್ಗೆ ಆಸಕ್ತಿ ಇಲ್ದಲೆ ನಾನು ಇಲ್ಲಿ ಎಡವಟ್ಟು ಮಾಡಿಕೊಂಡ್ರೆ ನನ್ನ ಬದಲಾವಣೆ ಮಾಡ್ತಾರೆ.
ಅಥವಾ ಬದಲಾವಣೆ ಮಾಡ್ತಾರೆ ಅಂತಂದರೆ ಟ್ರಾನ್ಸ್ಫರ್ಸ್ ಅಂತಲ್ಲ, ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ಎಫೆಕ್ಟಿವ್ ಆಗಿ ಮಾಡಲಿಲ್ಲ ಅಂತಂದರೆ ನಮ್ಮ ಇನ್ಕಾಂಪಿಟೆನ್ಸು ಅದೆಲ್ಲ ತೋರಿಸ್ಕೊಡುತ್ತೆ. ಸೊ ಅದು ಯಾವುದು ನಮ್ಮ ಇಲಾಖೆಯಲ್ಲಿ ಇಷ್ಟಪಡಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಅಂತಂದರೆ ನಮ್ಮ ಹಿರಿಯ ಅಧಿಕಾರಿಗಳು ಅಪೇಕ್ಷೆ ಪಡುವಂಥದ್ದು, ಸರ್ಕಾರ ಅಪೇಕ್ಷೆ ಪಡುವಂಥದ್ದು, ಸಾರ್ವಜನಿಕರ ಅಪೇಕ್ಷೆ ಪಡುವಂಥದ್ದು ಭಾಳ ದಕ್ಷವಾಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಮತ್ತು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತ. ಸೊ ಹಂಗಾಗಿ ಖಂಡಿತ ಇಲಾಖೆಗೆ ಸೇರಿದ್ದು ಅದೃಷ್ಟ ಅಂತ ನಾನಾದರೂ ಭಾವಿಸ್ತೀನಿ. ಪ್ರತಿದಿನ ನಮಗೆ ರಿಯಲೈಸೇಷನ್ ಇರುತ್ತೆ, ಒಳ್ಳೇದಾಯಿತು ನೋಡಿ, ಇವತ್ತು ಈ ಒಂದು ಸ್ಥಾನದಲ್ಲಿ ನಾನು ಇರೋದ್ರಿಂದ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಈ ರೀತಿ ಒಳ್ಳೇದು ಮಾಡ್ಲಿಕ್ಕಾಯಿತು. ಇವಾಗಂತೂ ವಿತ್ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮತ್ತು ಮೀಡಿಯಾ ಬಂದಿರೋದ್ರಿಂದ ನಾವು ಮಾಡೋವಂಥ ಪ್ರತಿಯೊಂದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎರಡೂ ಇಮಿಡಿಯೇಟಾಗಿ ಕಮ್ಯುನಿಕೇಟ್ ಆಗುತ್ತೆ. ನೀವೆಲ್ಲ ಮಂಗಳೂರಲ್ಲಿ ಮೊನ್ನೆ ನೋಡಿರಬೇಕು, ಅಲ್ಲಿ ರಸ್ತೆಯಲ್ಲಿ ಒಂದು ಗ್ರೀಸ್ ಬಿದ್ದುಬಿಟ್ಟಿರುತ್ತೆ, ಗ್ರೀಸ್ ಆಯಿಲ್ ಬಿದ್ದುಬಿಟ್ಟು ಅಲ್ಲಿ ಒಬ್ಬರಿಬ್ಬರು ಸ್ಕಿಡ್ಡಾಗಿ ಬೀಳೋವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ನಮ್ಮ ಒಬ್ಬ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರಿಬ್ಬರು ಸೇರಿಕೊಂಡು ಅಲ್ಲಿ ಸ್ವಲ್ಪ ಮರಳು ಹಾಕ್ಬಿಟ್ಟು ಅದನ್ನು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ತಾರೆ. ಏನು ನೋಡಿ, ಆ ಕೆಲಸ ಮಾಡ್ದೇನೂ ನಾವು ಕೆಲಸ ಮಾಡ್ಬೋದಲ್ಲ. ಆ ಕೆಲಸ ಮಾಡಲಿಲ್ಲ ಅಂತಂದರೆ ಯಾಕಿಲ್ಲಿ ಗ್ರೀಸ್ ತೆಗ್ದಿಲ್ಲ, ಯಾಕಿಲ್ಲಿ ಮರಳು ಹಾಕಿರೋದನ್ನು ತೆಗ್ದಿಲ್ಲ ಅಂತ ಪೊಲೀಸ್ ಇಲಾಖೆಗೆ ಯಾರು ಬ್ಲೇಮ್ ಮಾಡಲ್ಲ. ಸೊ ನಮ್ಮ ಕಟ್ಟಕಡೆಯ ವ್ಯಕ್ತಿ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋ ಒಬ್ಬ ಕಾನ್ಸ್ಟೇಬಲ್ಗೆ ಅಷ್ಟು ಜವಾಬ್ದಾರಿ ಇದೆ ಅಂತಂದರೆ ನಮಗೆ ಇನ್ನೂ ಜವಾಬ್ದಾರಿ ಹೆಚ್ಚಿರಬೇಕಾಗುತ್ತೆ. ಈಗ ನಮ್ಮ ಒಂದು ಟ್ರಾಫಿಕಲ್ಲಿ ಕೆಲಸ ಮಾಡೋನಿರ್ಬೋದು ಅಥವಾ ನೈಟ್ ರೌಂಡ್ಸ್ ಮಾಡೋದಿರ್ಬೋದು, ಬೀಟ್ ಡ್ಯೂಟಿ ಮಾಡೋದಿರ್ಬೋದು, ಅವರೆಲ್ಲ ನಮಗಿಂತ ಇನ್ನೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ. ನಾವು ಇನೋವಾ ಗಾಡೀಲಿ ಓಡಾಡ್ತೀವಿ, ಎ ಸಿಲಿ ಓಡಾಡ್ತೀವಿ, ಆಫೀಸಲ್ಲಿ ಮನೆಯಲ್ಲಿ ಎ ಸಿ ಇರುತ್ತೆ. ಸೊ ನಮಗೆ ಕಂಪೇರ್ ಮಾಡಿದರೆ ನಮ್ಮಷ್ಟೇ ಪ್ರತಿಭೆ ಇರುವಂಥ ಬಹಳಷ್ಟು ಜನ ಸರ್ಕಮ್ಸ್ಟೆನ್ಸಸ್ಸು, ಸಿಚುವೇಶನ್ಸು ಬೇರೆ ಬೇರೆ ಹಂತದಲ್ಲೇ ಸ್ಟ್ರಕ್ ಆಗಿದ್ದಾರೆ. ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ, ನಮ್ಮ ಫ್ರೆಂಡ್ ಒಬ್ಬ ಇಮ್ರಾನ್ ಬೇಗ್ ಅಂತಿದ್ದಾನೆ, ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅದೇ ರೀತಿ ನನ್ನ ಫ್ರೆಂಡ್ ಒಬ್ಬ ಮಂಜುನಾಥ್ ಅಂತಿದ್ದಾನೆ, ಕಡೂರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಸೊ ಅವರಿಬ್ಬರು ಕೂಡ ನಮ್ಮ ಬ್ಯಾಚ್ ಸ್ಟಡಿ ಮಾಡಿದ್ದು, BSc ಅಗ್ರಿಕಲ್ಚರ್ ಸ್ಟಡಿ ಮಾಡಿದ್ದು. ಇಬ್ಬರು ಸ್ಪೋರ್ಟ್ಸಲ್ಲಿ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದಂಥವ್ರು, ಮತ್ತು ಬೇರೆ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಆನ್ ಪಾರ್ ವಿತ್ ಮೀ ಆರ್ ಬೆಟರ್ ದ್ಯಾನ್ ಮೀ ಅಂತಂದು ಖಂಡಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವರು PSI ಎಕ್ಸಾಮ್ ಬರೆದ್ರು, PSI ಸೆಲೆಕ್ಷನ್ ಆಯಿತು, ಅಲ್ಲಿ ನಿಲ್ಲಿಸ್ಬಿಟ್ರು. ಸೊ ನಾನು PSI ಎಕ್ಸಾಮ್ ಬರೀಲಿಲ್ಲ. ಸೊ ನಂತರದಲ್ಲಿ ಸ್ವಲ್ಪ ಪ್ರಯತ್ನ ಮಾಡೋಣ ಅಂತಂದು ನನಗಿದ್ದ ಅವಕಾಶದಲ್ಲಿ UPSC ಪ್ರಿಪೇರ್ ಮಾಡಿದೆ, ಸೆಲೆಕ್ಷನ್ ಆಯಿತು. ಸೊ ನಾನು ಈ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ ನಾನು ನೋಡಿದ್ದೀನಿ 96%, 95% ತೆಗೆದಿರೋವಂಥವ್ರು ಕಾನ್ಸ್ಟೇಬಲ್ಸ್ ಆಗಿ ರೆಕ್ರೂಟ್ ಆಗಿದ್ದಾರೆ. ಇದು ಮಾಹಿತಿ ಭಾಳಷ್ಟು ಜನಕ್ಕಿರಲ್ಲ. 97% ತೆಗೆದವರು, 96% ತೆಗೆದವರೆಲ್ಲ ಕಾನ್ಸ್ಟೇಬಲ್ಸ್ ಆಗಿ ರೆಕ್ರೂಟ್ ಆಗಿದ್ದಾರೆ. SLCಲಿ 95% ತೆಗೆದಿರೋ ನೋಡಿದ್ದೀವಿ. ಈ ಮೊನ್ನೆ ನಮ್ಮ ಕಾನ್ಸ್ಟೇಬಲ್ ಮತ್ತು PSIಗೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸಿಗೆ ಕೋಚಿಂಗ್ ಕೊಡಬೇಕು ಅಂತ ನಾವೊಂದು ಶಿಬಿರ ಮಾಡಿದ್ವಿ ಅಲೋಷಿಯಸ್ ಕಾಲೇಜಲ್ಲಿ. ಸೊ ಅದರಲ್ಲಿ 93% ತೆಗೆದಿರುವಂಥ PUC 93%, ಡಿಗ್ರಿಲಿ 93% ತೆಗೆದಿರುವಂಥ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸ್ ನಾನು ನೋಡಿದ್ದೀನಿ, ರೆಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ನೋಡಿದ್ದೀನಿ. ಸೊ ಅವ್ರಿಗೆ UPSC ಮಾಡೋದು ಅಥವಾ KPSC ಮಾಡೋವಂಥದ್ದು ಏನು ಕಷ್ಟ ಏನಿಲ್ಲ. ಬಟ್ ಅವರಿಗೆ ಒಂದು ಅವಕಾಶ ಇರಲ್ಲ, ಅನುಕೂಲ ಇರಲ್ಲ, ಸಮಯ ಸಂದರ್ಭ ಅವರಿಗೆ ಪರ್ಮಿಟ್ ಮಾಡಲ್ಲ. ಸೊ ಹಂಗಾಗಿ ಇಷ್ಟು ಒಳ್ಳೆ ಹುದ್ದೆ ಸೆಲೆಕ್ಷನ್ ನಮ್ಮದಾಗಿರುವಂಥದ್ದು, ಇಲ್ಲೆಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿರುವಂಥ ನಮ್ಮ ಅದೃಷ್ಟ. ಇದೆಲ್ಲ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಅನಿಸುತ್ತೆ. ಹಂಗಾಗಿ ಕೊಟ್ಟಿರೋ ಜವಾಬ್ದಾರಿಯನ್ನು ನಾವು ಮಾಡಬೇಕು, ಖುಷಿಯಿಂದ ಮಾಡಬೇಕು. ನಾನು ಬಿಲೀವ್ ಮಾಡೋದದು ಗೋಳಾಡ್ಕೊಂಡು ಹತ್ಕೊಂಡು ಕರ್ಕೊಂಡು ಮಾಡಬೇಕಲ್ಲ ಅಂತಂದು ನೋ. ನಮಗೆ ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ಖುಷಿಯಿಂದ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಉದ್ಯೋಗ ಅಂತ ಬಂದ್ರಿ, ಆದ್ರೆ ಈಗ ಇಲಾಖೆಯಲ್ಲೇ ಮಾದರಿಯಾಗಿ ನಿಂತಿದ್ದೀರಿ, ಬಹಳ ಖುಷಿ ಸರ್. ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರೆತದೆ ಒಂದು ಪುಟ್ಟ ವಿರಾಮದಲ್ಲಿ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಒಂದು ವಿರಾಮನ ತಗೊಂಡ್ಬಂದ್ವಿ ಸರ್. ಹಾಗೆ ಎನರ್ಜಿ ಕೂಡ ಡಬಲ್ ಆಗ್ಲೇಬೇಕು ವಿರಾಮ ಅಂತ ಹೇಳಿದ ನಂತರ. ಹಾಗಾಗಿ ನಿಮ್ಮ ಬಾಲ್ಯದ ಬಗ್ಗೆ ಬರೋಣ. ಬಾಲ್ಯದಲ್ಲಿ ನೀವು ಹೇಗಿದ್ರೆ, ಹಬ್ಬ ಅಂತ ಹೇಳುವಾಗ ಮಕ್ಕಳಿಗೆ ಒಂದು ಖುಷಿ ಶಾಲೆಗೆ ರಜಾ ಅಂತ, ಇನ್ನೊಂದು ಖುಷಿ ಪ್ರಸಾದ. ಸೊ ನಿಮ್ಗೆ ಯಾವ್ದಾದ್ರು ಫೇವ್ರೆಟ್ ಪ್ರಸಾದ ಅಂತ ಏನಾದ್ರು ಇದೆಯಾ ಸರ್?
ಇಲ್ಲ, ಬಾಲ್ಯದಲ್ಲಿ ನಾನು ಊಟದ ಬಗ್ಗೆ ಭಾಳ ಇಷ್ಟ. ಸ್ವೀಟ್ ಐಟಮ್ಸ್ ಅಂದರೆ ಭಾಳ ಇಷ್ಟ. ಓಕೆ. ಹಬ್ಬ ಬಂತು ಅಂದರೆ ಏನು ಮಾಡ್ತಾರೆ ಅನ್ನೋಂಥದ್ದು ಫಸ್ಟ್ ಅಡ್ವಾನ್ಸ್ ಆಗಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಾ ಇದ್ವಿ. ಏನು ಮಾಡ್ಬೋದು, ಇದೇನು ಮಾಡ್ತಾರೆ ಕೇಳಿ ತಿಳ್ಕೊತಾ ಇದ್ವಿ. ಈ ಹೋಳಿಗೆ ಮಾಡಲಿಕ್ಕೆ ಮತ್ತು ಕಡುಬು ಮಾಡಲಿಕ್ಕೆ ಹೂರ್ಣ ರುಬ್ತಾರಲ್ಲ, ಹೂರ್ಣ ರುಬ್ಬೇಕಾದ್ರೆ ನಮಗೆ ಸಪ್ರೇಟಾಗಿ ಒಂದಷ್ಟು ಕೊಡಲೇಬೇಕು. ಅದರಲ್ಲಿ ಮತ್ತೆ ಈ ಹಲ್ಲುದ್ರಿಲ್ಲ ನಮಗೆ, ನಾವು ತಿನ್ಬೋದು, ಈ ಥರದ್ದೆಲ್ಲ ಕ್ಲೈಮ್ಸ್ ಮಾಡ್ತಾ ಇದ್ವಿ. ಚಿಕ್ಕ ಮಕ್ಕಳಿಗೆ ಹಲ್ಲುದ್ರಿಲ್ಲ ಅಂದರೆ ಅವ್ರು ತಿನ್ಬೋದು, ಅವ್ರಿಗೆ ಅನ್ನೋ ಸ್ವಲ್ಪ ಎಕ್ಸ್ಕ್ಯೂಸಸ್ ಇರ್ತಿತ್ತು. ಆ ಥರದ್ದೆಲ್ಲ ಒಂದೊಂದ್ಸರಿ ಅಲ್ಲಾಡ್ತಿದ್ರು ಅಥವಾ ಉದ್ರಿದ್ರು ಅದನ್ನು ತೋರಿಸ್ದಂಗೆಲ್ಲ ಆ ಥರ ಎಲ್ಲ ಸ್ವಲ್ಪ ಮಿಸ್ಚೀಫ್ ಮಾಡ್ತಾ ಇದ್ವಿ. ಅದರ್ವೈಸು ನಮ್ಮ ಮನೆಗಳಲ್ಲಿ ತುಂಬ ಜಾಸ್ತಿ ಜನ ಇದ್ದರು. ಹಂಗಾಗಿ ನಮಗೆ ಫಸ್ಟು ಹಬ್ಬ ಇದ್ರೂ ಎಲ್ಲ ಪೂಜೆ ಪ್ರಸಾದ ಆಗೋವರೆಗೂ ವೆಯ್ಟ್ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ನಾವು ಚಿಕ್ಕವರಿದ್ದಾಗ ನಮಗೆ ಒಂದು ಸ್ವಲ್ಪ ಏನಾದ್ರು ಕೊಟ್ಬಿಟ್ಟು ಸುಮ್ಮನೆ ಮಾಡೋದು. ಹಣ್ಣು ಹಂಪಲು ಅಥವಾ ಬೇರೆ ಏನಾದರೂ ಸ್ವೀಟ್ಸು, ಮೊದಲೇ ಮಾಡಿಟ್ಟಿರೋ ಸ್ವೀಟ್ಸು. ಅದಾದಮೇಲೆ ಪೂಜೆ, ಎಣ್ಣೆ ಸ್ನಾನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಆಮೇಲೆ ಫುಲ್ ಊಟ ಮಾಡುವಂಥದ್ದೆಲ್ಲ ಇರ್ತಿತ್ತು. ನಮಗೆ ಹಬ್ಬದ ಊಟ ಮಾಡುವ ಒಂದು ನೆಸೆಸಿಟಿ ಇರಲಿಲ್ಲ, ಅದಕ್ಕಿಂತ ಮುಂಚೆನೇ ಸ್ವಲ್ಪ ಏನಾದ್ರು ತಿಂತಾ ಇದ್ವಿ. ನಾನು ಸ್ವಲ್ಪ ಭಾಳ ತಿಂತಾ ಇದ್ದೆ ಚಿಕ್ಕವನಿದ್ದಾಗ. ಏನಾದ್ರು ಮನೇಲಿ ಇರೋ ನಮ್ದೆಲ್ಲ ಹಣೆ ಬರ ಗೊತ್ತಿತ್ತಲ್ಲ ಮನೇಲಿ, ಹಂಗಾಗಿ ಏನಾದ್ರು ರೆಡಿ ಇಟ್ಬಿಟ್ಟಿರೋರು, ಇಲ್ಲಾಂದ್ರೆ ಇವ್ರು ಮತ್ತೆ ಪ್ರಸಾದಕ್ಕೆ ಹಾಕ್ಬಿಡ್ತಾರೆ ಅಂತ. ದೇವರಿಗೋಸ್ಕರ ಸಪ್ರೇಟ್ ಇಡುವಾಗ ನಿಮ್ಗೋಸ್ಕರ ಕೂಡ ಸಪ್ರೇಟ್ ಆಗಿ ಇರ್ತಾ ಇದ್ರು. ಅದ್ರ ಜೊತೆಗೆ ಹೊಸ ಬಟ್ಟೆಗಳು ಕೊಡಿಸ್ತಾ ಇದ್ರು. ನಮ್ಮ ದೊಡ್ಡಪ್ಪ ಒಬ್ಬರಿದ್ರು, ಅವರು ಎಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿಗೆ ಎಲ್ಲರಿಗೂ ಒಂದೇ ಥರ, ಮನೇಲಿರೋ ಗಂಡು ಮಕ್ಳಿಗೆಲ್ಲ ಒಂಥರ ಬಟ್ಟೆ, ಹೆಣ್ಮಕ್ಳಿಗೆಲ್ಲ ಒಂಥರ ಬಟ್ಟೆ, ಆ ಥರ ಎಲ್ಲ ತೊಗೊಂಬರೋರು. ಅದನ್ನೆಲ್ಲ ಹೊಲಿಸ್ಕೊಂಡು ಹೊಸ ಬಟ್ಟೆಗಳು ಹಾಕ್ಕೊಂಡು, ನಾವು ಹೌಸಿಂಗ್ ಬೋರ್ಡ್ ಕಾಲೋನಿ ಅಂತ ಚಿತ್ರದುರ್ಗದಲ್ಲಿ ನಾವು ಓದಿದ್ದು, ಅಲ್ಲೆಲ್ಲ ಅಕ್ಕಪಕ್ಕದ ಮನೆಯಲ್ಲೆಲ್ಲ ತುಂಬ ಜನ ಹುಡುಗರು ಎಲ್ಲ ಇರ್ತಿದ್ರು. ಸೊ ಅಡ್ಡಾಡ್ಕೊಂಡು ತುಂಬ ಹ್ಯಾಪಿಯಾಗಿ ಇರ್ತಾ ಇದ್ವಿ. ಸೊ ಇವಾಗಿದ್ದಂಗೆ ನಾವು ಟಿವಿ ನೋಡೋಕೆ ಅವಕಾಶ ಇರ್ತಿರ್ಲಿಲ್ಲ, ಮೊಬೈಲ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಒಂದು ಏನಾದ್ರು ಆಟ ಆಡಬೇಕು, ಇಲ್ಲ ಅಂತಂದ್ರೆ ಏನಾದ್ರು ತರಲೆ ಮಾಡಬೇಕು, ಅದನ್ನೇ ಮಾಡ್ತಾ ಇದ್ವಿ. ಓಕೆ. ಸೊ ನಾವೆಲ್ಲ ಸಿನಿಮಾ ನೋಡ್ಕೊಂಡು ಜಾಸ್ತಿ ಬೆಳೆದವರು ಸರ್. ನಮಗೆ ಪೊಲೀಸ್ ಅಂತ ಹೇಳಿದ್ರೆ ಹೀಗೆ ಇರ್ಬೋದು ಅನ್ನೋ ಕಲ್ಪನೆ ಇರ್ತದೆ. ಪೊಲೀಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪು ಮಾಡೋದಿದ್ರು ಬೇರೆ ರೂಟಿಂದ ಹೋಗುವಂಥದ್ದೆಲ್ಲ ಬುದ್ಧಿಗಳೆಲ್ಲ ನಮಗಿದೆ ಸರ್. ಸೊ ಹಾಗಿರುವಾಗ ನೀವು ನಮಗೆ ಸ್ವಲ್ಪ ಧೈರ್ಯ ಕೊಡಬೇಕು, ಪೊಲೀಸರು ತುಂಬ ಸಾಫ್ಟ್ ಇರ್ತಾರೆ, ಫ್ರೆಂಡ್ಲಿ ಇರ್ತಾರೆ ಅಂತ. ಹೌದಾ ಸರ್? ಕರೆಕ್ಟಾ? ಪೊಲೀಸರು ಅಂದರೆ ಭಯ ಇದ್ರೆ ಒಳ್ಳೆ, ತಪ್ಪೇನಿಲ್ಲಲ್ಲ. ನಾನು ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ನಂದು IPS ಸೆಲೆಕ್ಷನ್ ಆಗಿತ್ತು. IPS ಸೆಲೆಕ್ಷನ್ ಆಗಿತ್ತು, ಬಟ್ ಅವಾಗೆಲ್ಲ DL ಎಲ್ಲ ಇನ್ನೂ ಮಾಡಿಸಿರ್ಲಿಲ್ಲ. ಯಾಕಂದ್ರೆ ನಾವು ಗಾಡಿಗಳಲ್ಲಿ ಡಿಗ್ರಿಲಿ ಇದ್ದಾಗೆಲ್ಲ ಗಾಡಿ ಇರಲಿಲ್ಲ. ಸೊ ಸೆಲೆಕ್ಷನ್ ಆಗಿದೆ, ಬಟ್ ಇಲ್ಲೇ ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ DL ಎಲ್ಲ ಎಲ್ಲಿ ಇಟ್ಕೊಂಡು ಹೋಗೋಕ್ಕಾಗುತ್ತೆ. ಹಂಗಾಗಿ ದಾರಿಗಳು ನಾವು ಡಿಫೈನ್ ಮಾಡಿ ಇಟ್ಕೋತಿದ್ವಿ. ಯಾವ ಪೊಲೀಸ್ ಎಲ್ಲಿ ಇರಲ್ಲ, ಎಲ್ಲಿ ಟ್ರಾಫಿಕ್ ಚೆಕಿಂಗ್ ಆಗಲ್ಲ ಅಂತ ಕಡೆ ನಾವು ದಾರಿಗಳು ಹುಡುಕ್ಬಿಟ್ಟು ಒಳಗಡೆ ರೂಟಲ್ಲೇ, ನಾವು ಸಿಟಿ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು ಅಂದ್ರೆ ಒಳಗಡೆ ರೂಟಲ್ಲೇ ಸುತ್ತಾಡ್ಕೊಂಡ್ ಬರ್ತಿದ್ವಿ. ಮೋಸ್ಟ್ಲಿ ಅದೇ ಥರ ಇವಾಗ ನಮ್ಮ ಹುಡುಗರು ಸಾಕಷ್ಟು ಜನ ಮಾಡ್ತಾರೆ. ಬಟ್ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು. ಮತ್ತೆ ಪೊಲೀಸು ನಾವು ಮನುಷ್ಯರೇ ಅಲ್ವಾ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ದಂಗೆ ನಮ್ಗೊಂದು ಉದ್ಯೋಗ ಬೇಕು, ಹಂಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡಿದ್ದೀವಿ. ನಾವು ಮನುಷ್ಯರೇ, ನಮಗೂ ಮನಸ್ಸಿರುತ್ತೆ, ನಮಗೂ ಭಾವನೆಗಳಿರುತ್ತೆ. ಹಂಗಾಗಿ ಪೊಲೀಸರು ಅಂತಂದರೆ ಏನೋ ಒಂದು ಭಾಳ ಮೀಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಚಲನಚಿತ್ರಗಳು, ಧಾರಾವಾಹಿಗಳು ಅದರಲ್ಲಿ ಭಾಳ ಕೆಟ್ಟದಾಗಿ ತೋರಿಸಿರುವಂಥದ್ದನ್ನು ನಾವು ನೋಡಿದ್ದೀವಿ. ಈ ಫಿಲಮ್ಗಳಲ್ಲಿ ಪೊಲೀಸರನ್ನ ಮೊನ್ನೆ ಅಷ್ಟೊಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವರು ಹೇಳಿದರು, ಪೊಲೀಸರನ್ನ ಕಾಮಿಡಿ ರೀತಿಯಲ್ಲಿ ತೋರಿಸುವಂಥದ್ದು, ತುಂಬ ಕ್ರಿಮಿನಲ್ಸ್ ಅನ್ನೋ ರೀತಿ ತೋರಿಸುವಂಥದ್ದು. ಈಗ ನೋಡಿ, ಒಂದು ಇಲಾಖೆಯಲ್ಲಿ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 1 ಲಕ್ಷ ಜನ ಪೊಲೀಸರಿದ್ದಾರೆ. 1 ಲಕ್ಷದಲ್ಲಿ ಯಾರೋ ಒಂದು 4 ಜನ, 10 ಜನ, 20 ಜನ ಮಿಸ್ಟೇಕ್ಸ್ ಮಾಡ್ಬೋದು. ಆದರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ನು ಉಳಿದವ್ರಿಗೆಲ್ಲ ಜನರಲೈಸ್ ಮಾಡೋದು ಭಾಳ ತಪ್ಪಾಗುತ್ತೆ. ಈಗ ನಮ್ಮ ಮಂಗಳೂರು ಸಿಟಿಲಿ ಸುಮಾರು 2,000 ಜನ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ. 2,000ದಲ್ಲಿ ಯಾರೋ ಒಬ್ಬರಿಬ್ಬರು ತಪ್ಪು ಮಾಡ್ಬೋದು. ಹಂಗಂತ ಉಳಿದಿದ್ದು 99.9% ಜನರಲೈಸ್ ಮಾಡುವಂಥದ್ದು ತಪ್ಪಾಗುತ್ತೆ. ಇದು ಆ್ಯಕ್ಚುಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಂದಿದೆ. ಪೊಲೀಸರು ಒಳ್ಳೆಯದಾಗಿ ತೋರಿಸಿದ್ರೆ ಜನನೇ ಇಷ್ಟಪಡಲ್ಲ. ಪೊಲೀಸ್ ಹಿಂಗೆಲ್ಲಿ ಮಾಡ್ತಾರೆ ಬಿಡು ಪೊಲೀಸ್. ಬಟ್ ನಾನು ನನ್ನ ಒಂದು ಅನುಭವದಿಂದ ಹೇಳುವಂಥದ್ದು, ಯಾರು ಪೊಲೀಸ್ ಇಲಾಖೆ ಜೊತೆ ವ್ಯವಹರಿಸಿದ್ದಾರೆ, ಯಾರು ಪೊಲೀಸ್ ಇಲಾಖೆಯಲ್ಲಿ ಕೇಸಸ್ ಆಗಿದೆ, ಸಮಸ್ಯೆಗಳಾಗಿದೆ, ಠಾಣೆ ಮೆಟ್ಲತ್ತಿದ್ದಾರೆ, ಅವ್ರಿಗೆ ಪೊಲೀಸ್ ಇಲಾಖೆ ಬಗ್ಗೆ ಇರುವಷ್ಟು ಗೌರವ ಯಾರು ಪೊಲೀಸ್ ಇಲಾಖೆ ಜೊತೆ ಯಾವತ್ತೂ ಸಂಪರ್ಕ ಮಾಡಿರಲ್ಲ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರು ಅಂದರೆ ಟ್ರಾಫಿಕಲ್ಲಿ ನಿಂತ್ಕೊಂಡು ಬರೀ ಇದು ಮಾಡ್ತಾರೆ, ಯಾವುದೋ ಒಂದು ಗಲಾಟೆಯಲ್ಲಿ ಬಡಿದ್ರು ಇದಷ್ಟೇ ನೋಡ್ತಾರೆ ಹೊರತು ನಮ್ಮ ಎಷ್ಟೋ ಅಧಿಕಾರಿಗಳು ಯಾವುದು ಅನ್ಅಟೆಂಡೆಡ್ಡು, ಯಾವುದು ದಿಕ್ಕು ದಿಸೆ ಇಲ್ದಿರುವಂಥ ಸಾಕಷ್ಟು ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅನಾಥ ಮಕ್ಕಳಿಗೆ ಭವಿಷ್ಯ ಕೊಟ್ಟಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಇಂಜೂರ್ಡ್ ಆಗಿರುವಂಥವ್ರನ್ನ ಕರ್ಕೊಂಡೋಗಿ ಸ್ವಂತ ಖರ್ಚಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಒಂದು ನಮ್ಮ ಬೆಂಗಳೂರಲ್ಲಿ ಒಬ್ಬರು ಶಶಿಧರ್ ಅಂತ ಇನ್ಸ್ಪೆಕ್ಟರ್ ಇದ್ರು, ಅದು ಟಿವಿಲೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ಒಂದು ಮಗು, ಅನಾಥ ಮಗುಗೆ ಸ್ವಲ್ಪ ಮೆಡಿಕಲ್ ಪ್ರಾಬ್ಲಮ್ ಇದ್ದಾಗ ಇನ್ಫ್ಯಾಕ್ಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಮಗುನ ಉಳಿಸ್ಕೊಂಡು ಇವತ್ತು ಮಗು ಬೇರೆ ಎಲ್ಲೋ ಒಂದು ಕಡೆ ಸೇಫ್ ಆಗಿದೆ. ಅಂದರೆ ಬಹಳ
ಬೇಸರದ ವಿಚಾರ ಅಂತಂದರೆ ಎಲ್ಲ ಒಳ್ಳೆ ವಿಷಯಗಳು ಬಿಟ್ಬಿಟ್ಟು ಯಾವುದೋ ಒಂದು ಅಹಿತಕರ ಘಟನೆ ನಾನು ನೋಡಿರೋವಂಥದ್ದು. ನಾನು ಗುಲ್ಬರ್ಗಾದಲ್ಲಿದ್ದಾಗ ಒಂದು ಮಗುನ ಹುಟ್ಟಿರೋ ಮಗುನ ಹೋಗ್ಬಿಟ್ಟಿರ್ತಾರೆ. ಸೊ ಆ ಮಗುನ ತೊಗೊಂಬಂದು ಠಾಣೆಗೆ ಬಂದಾಗ ಆ ಮಗುನ ಸುಧಾರಿಸೋಕ್ಕಾಗಲ್ಲ ಅಂತಂದಾಗ ನಮ್ಮ ಮಹಿಳಾ ಸಿಬ್ಬಂದಿ ಒಬ್ಬರು ತನ್ನ ಎದೆ ಹಾಲು ಕೊಟ್ಬಿಟ್ಟು ಆ ಮಗುನ ಆರೈಕೆ ಮಾಡಿರುವಂಥದ್ದು ನೋಡಿದ್ದೀವಿ. ಸೊ ಇಷ್ಟೆಲ್ಲ ಇದ್ದಾಗ ಇದನ್ನು ನಾವು ಪ್ರಚಾರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಪ್ರಚಾರ ಮಾಡಿದರೆ ಅದಕ್ಕೂ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನಂಗಾಗುತ್ತೆ. ಅಥವಾ ಈ ವಿಷಯಗಳು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಯಾರೋ ಒಂದು ಒಳ್ಳೆ ರೀತಿ ಕೆಲಸ ಮಾಡಿರ್ತಾರೆ, ಅವರು ಎಲೆ ಮರೆ ಕಾಯಿ ರೀತಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡುವಂಥವ್ರು ಬಹಳಷ್ಟು ಜನ ಇರ್ತಾರೆ. ಸೊ ಹಂಗಾಗಿ ನಾನು ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಜನಕ್ಕೆ ಅಪೀಲ್ ಮಾಡ್ಬೋದು. ಯಾಕಂದರೆ ನಾನು ಕೆಲಸ ಮಾಡುವಂಥ ಜುರಿಸ್ಟಿಕ್ಷನ್ ಇದು. ಪೊಲೀಸ್ ಇಲಾಖೆಯಲ್ಲಿ ಬಹಳ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಸಾಮಾಜಿಕ ಕಾಳಜಿ ಇರುವಂಥವ್ರು, ಪ್ರಜ್ಞಾವಂತಿಕೆ ಇರುವಂಥವ್ರು. ಮತ್ತು ನಾವು ತೊಗೊತಿರುವಂಥ ಸಂಬಳಕ್ಕೆ ನಾವು 100% ಕೆಲಸದ ಮುಖಾಂತರ ಸಾರ್ವಜನಿಕರಿಗೆ ವಾಪಸ್ ಕೊಡಬೇಕು ಅನ್ನೋಂಥವ್ರು 99.9% ಜನ ಇದ್ದಾರೆ, 99% ಜನ ಇದ್ದಾರೆ ಅಟ್ಲೀಸ್ಟ್. ಸೊ ಅದನ್ನು ಗುರುತಿಸಿ ಅವ್ರಿಗೆ ಎನ್ಕರೇಜ್ ಮಾಡಿ. ಒಂದು ಒಳ್ಳೆ ಕೆಲಸ ಮಾಡಿದಾಗ ನೀವು ಎನ್ಕರೇಜ್ ಮಾಡಿದರೆ ಆ ಥರ ಇನ್ನೂ 4 ಜನಕ್ಕೆ ಮಾಡ್ಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಅದು ಬಿಟ್ಟು ಯಾವುದೋ ಒಂದು ರೇರ್ ಇನ್ಸಿಡೆಂಟ್ ತೊಗೊಂಡ್ಬಿಟ್ಟು ಅದನ್ನೇ ಅಡ್ವರ್ಸ್ ಆಗಿ ಮಾತಾಡೋದು, ಫಾರ್ವರ್ಡ್ ಮಾಡೋದು, ಮೆಸೇಜಸ್ ಹಾಕುವಂಥದ್ದು. ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಕೆಲವೆಲ್ಲ ಕಮೆಂಟ್ಸ್ ನೋಡಲಿಕ್ಕೆ ಬೇಸರ ಆಗುತ್ತೆ. ಆ್ಯಕ್ಚುಲಿ ತುಂಬ ಬೇಸರ ಆಗುತ್ತೆ. ಒಂದು ಗುಡ್ ಇಂಟೆನ್ಷನ್ಸಲ್ಲಿ ಯಾವುದೋ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಾರ್ದು ಅಂತಂದು ಲಾಠಿ ಚಾರ್ಜ್ ಮಾಡೋಂಥ ಪರಿಸ್ಥಿತಿ ಬರ್ಬೋದು. ಸೊ ಅದನ್ನು ಲಾಠಿ ಚಾರ್ಜ್ ಮಾಡಿದರು, ಪೊಲೀಸರು ಅವ್ರಿಗೆ ಹೊಡೆದ್ರು, ಇವ್ರಿಗೆ ಹೊಡೆದ್ರು. ಯಾರಿಗೆ ನಮಗೇನು ಉದ್ದೇಶ ಇಲ್ವಲ್ಲ, ಸುಮ್ಮನೆ ಹೊಡಿಲಿಕ್ಕೆ ನಮಗೇನು ತಲೆ ಕೆಟ್ಟಿಲ್ವಲ್ಲ. ಅಲ್ಲಿರೋ ಪರಿಸ್ಥಿತಿ ಏನಿದೆ, ಪರಿಸ್ಥಿತಿಯಲ್ಲಿ ನಮ್ಮದು ಭಾಳ ಮುಖ್ಯವಾದ ಕೆಲಸ ಅಂತಂದರೆ ಸಾರ್ವಜನಿಕರ ಪ್ರಾಣ ರಕ್ಷಣೆ, ಆಸ್ತಿ ಪಾಸ್ತಿ, ಮಾನ ರಕ್ಷಣೆ. ಅದು ಮಾಡೋವಂಥ ಸಂದರ್ಭದಲ್ಲಿ ಯಾರಿಂದಾದರೂ ಅದಕ್ಕೆ ತೊಂದರೆ ಆಗ್ತಿದೆ ಅಂತಂದಾಗ ನಮಗೆ ಕಾನೂನಲ್ಲಿ ಅವಕಾಶ ನಮಗೆ ಎಲ್ಲ ಕೊಟ್ಟಿರೋದು. ಇಲ್ಲೆಲ್ಲೋ ಒಂದು ಕ್ಲಾಕ್ ಟವರ್ ಹತ್ರ ಗಲಾಟೆ ನಡೀತಾ ಇದೆ ಅಂತಂದಾಗ ಕಾರ್ಪೊರೇಷನ್ ಅವ್ರು ಬರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರಲಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಬರಲಿ, ಅವ್ರು ಬಂದು ಕಂಟ್ರೋಲ್ ಮಾಡಲಿ ಅಂತ ಹೇಳಿದ್ರೆ ಆಗುತ್ತಾ? ಅಥವಾ ಯಾರೋ ಧಾರ್ಮಿಕ ಗುರುಗಳು ಅಥವಾ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರೇ ಬಂದು ಕಂಟ್ರೋಲ್ ಮಾಡಿ ಅಂತಂದ್ರೆ ಆಗುತ್ತಾ? ನಮ್ಮ ಪೊಲೀಸ್ ಅಂತಂದು ನೀವೆಲ್ಲೇ ಒಂದು ಫೋಟೋ ನೋಡಿದರೆ ಅವ್ರಿಗೆ ಒಂದು ಲಾಠಿ ಕೊಟ್ಟಿರ್ತಾರೆ, ಇಲ್ಲ ಒಂದು ವೆಪನ್ ಕೊಟ್ಟಿರ್ತಾರೆ. ಸೊ ಸಮಯಾನುಸಾರವಾಗಿ ನಾವು ಯೂಸ್ ಆಫ್ ಫೋರ್ಸ್ ಕೂಡ ಮಾಡಬೇಕಾಗುತ್ತೆ. ಆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ಮಾಡಬೇಕು. ಸುಮ್ಮನೆ ನಮ್ಮ ಕೈ ಲಾಠಿ ಕೊಟ್ಟಿದ್ದಾರೆ ಅಂತ ಯಾರು ಹೊಡಿಯೋಕ್ಕೆ ಹೋಗಲ್ಲ. ಇವಾಗಂತೂ ಈ ಥರ ಎಲ್ಲ ಬೆಳವಣಿಗೆಗಳಾಗಿ ಆಮೇಲೆ SHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು, ಮೀಡಿಯಾ, ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲದರ ಸ್ಕ್ರೂಟ್ನಿ ಮಧ್ಯ ಹೊಡಿರಯ್ಯ, ಇದು ಪರಿಸ್ಥಿತಿ ಹತೋಟಿಗೆ ತರಲಿಕ್ಕೆ ನೀವು ಲಾಠಿ ಚಾರ್ಜ್ ಮಾಡಲೇಬೇಕು ಅಂತ ಹೇಳಿದ್ರು ಅವ್ರಿಗೆ ಸ್ವಲ್ಪ ಹೊಡಿಬೋದಾ ಹೊಡಿಬಾರ್ದಾ ಅಂತ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ. ಸೊ ನಾನು ಹೇಳೋವಂಥದ್ದು, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಸೂಪರ್ವೈಸ್ ಮಾಡೋಂಥವ್ರು ಇರ್ಬೋದು ಅಥವಾ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋಂಥವ್ರು ಇರ್ಬೋದು, ಸಾರ್ವಜನಿಕತೆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಸಾರ್ವಜನಿಕರ ಪ್ರಾಣ, ಆಸ್ತಿ ಪಾಸ್ತಿ, ಮಾನ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು 2 ಅಹಿತಕರ ಘಟನೆ ನಡೆದರೂ ಕೂಡ ಅದರ ಹಿನ್ನೆಲೆ ಏನಿದೆ ಅನ್ನೋದು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ವೀಕ್ಷಕರಲ್ಲಿ ಈ ಮಾತನ್ನು ನಾನು ಹೇಳಲೇಬೇಕು. ಯಾಕಂತ ಹೇಳಿದರೆ ನಾವು ನೆಮ್ಮದಿಯಲ್ಲಿ ನಮ್ಮ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಒಂದು ಗಡಿ ಹತ್ರ ನಿಂತು ಕಾಯ್ತಾ ಇರುವಂತಹ ಯೋಧರು, ಇನ್ನೊಂದು ನಮ್ಮ ಸುತ್ತಮುತ್ತನೇ ಇದ್ದು ನಮ್ಮನ್ನು ರಕ್ಷಿಸ್ತಾ ಇರುವಂತಹ ಆರಕ್ಷಕರು. ಅವರ ಆರೋಗ್ಯ, ಆಯುಷ್ಯ ಅಥವಾ ಐಶ್ವರ್ಯ, ಅವರ ನೆಮ್ಮದಿ ಹೆಚ್ಚಿರಲಿ ಅಂತ ನಾವು ಈ ರೀತಿಯ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ದೇವರನ್ನು ಬೇಡ್ಕೊಳ್ತೇವೆ ಸರ್. ಯಾಕಂತ ಹೇಳಿದರೆ ಒಂದು ದಿನ ಆರಕ್ಷಕರು ತಮ್ಮ ಕರ್ತವ್ಯವನ್ನು ಮರೆತು ತಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದರೆ ಬಹುಶಃ ನಮ್ಮ ಜೀವ ನಮ್ಮ ಕೈಯಲ್ಲಿರ್ತದೋ ಅನ್ನೋ ಪರಿವೇ ಇಲ್ಲ. ಯಾಕಂತ ಹೇಳಿದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನೀವೆಲ್ಲ ನಿದ್ದೆಗೆಟ್ಟು 24 ಗಂಟೆ ಕೆಲಸ ಮಾಡುತ್ತಿರುವ ಕಾರಣದಿಂದ ನಾವು ನೆಮ್ಮದಿಯಿಂದ ನಿದ್ರೆ ಮಾಡಲಿಕ್ಕಾಗುವಂಥದ್ದು. ಅದಕ್ಕೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ ಸರ್. ಈಗ ನೋಡಿ, ಹೌದು, ಈಗ ಸೇನೆಯಲ್ಲಿ ಕೆಲಸ ಮಾಡುವಂಥವ್ರು ಏನು ನಮ್ಮ ದೇಶ ರಕ್ಷಣೆಗೆ ನಿಂತಿದ್ದಾರೆ, ಅದೇ ರೀತಿ ನಾವು ಇಂಟರ್ನಲ್ ಸೆಕ್ಯೂರಿಟಿ ಏನಿದೆ, ಇಂಟರ್ನಲ್ ಸೆಕ್ಯೂರಿಟಿ ಪ್ರಿಸರ್ವ್ ಮಾಡುವಂಥದ್ದು ಮತ್ತು ಒಂದು ಸೇಫ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವಂಥ ಭಾಳ ದೊಡ್ಡ ಜವಾಬ್ದಾರಿ ನಮಗಿರುತ್ತೆ. ಹಂಗಂತ ಪೊಲೀಸರು ಇಲ್ಲ ಅಂತಂದರೆ ಏನೂ ಆಗೋದಿಲ್ವಾ, ಎಲ್ಲ ಅಸ್ತವ್ಯಸ್ತಗೊಳ್ಬಿಡುತ್ತೆ. ಅದು ಖಂಡಿತ ತಪ್ಪು, ಅದು ಕೂಡ ತಪ್ಪು. ಯಾಕಂದರೆ ನಮ್ಮ ಸಮಾಜದಲ್ಲಿ 100 ಜನ ಇದ್ದಾರೆ ಅಂತಂದರೆ 95 ಜನ ಯಾರೂ ಹೇಳೋದು ಬೇಡ, ಸೆಲ್ಫ್ ಡಿಸಿಪ್ಲಿನ್ ಮತ್ತು ಸೆಲ್ಫ್ ಮೋಟಿವೇಶನ್ನಿಂದ ಕೆಲಸ ಮಾಡುವಂಥವ್ರು ಇರ್ತಾರೆ. ಇವಾಗ ರಸ್ತೆಯಲ್ಲಿ ನಾವು ಟ್ರಾಫಿಕ್ ಫೈನ್ ಹಾಕುವಂಥ ಸಂದರ್ಭದಲ್ಲಿ ದಿನ ಎಲ್ಲ ಹಾಕಿದ್ರು ಒಂದು 100-150 ಕೇಸ್ ಹಾಕ್ಬೋದು. ಆದರೆ ಲಕ್ಷಾಂತರ ವಾಹನ ಓಡಾಡ್ತಾವಲ್ಲ, ಅಲ್ಲಿಗೆ ರಿಮೈನಿಂಗ್ ಒಂದು 95-99% ಅಷ್ಟು ಜನ ಸ್ವಯಂ ಪ್ರೇರಿತರಾಗಿ ನಿಯಮ ಪಾಲನೆ ಮಾಡ್ತಾರೆ. ಅವರಿಗೆ ಕಾಮನ್ ಸೆನ್ಸ್ ಇರುತ್ತೆ ಮತ್ತು ಯಾವ್ಯಾವ ಜವಾಬ್ದಾರಿಗಳು ನಾವು ನಿರ್ವಹಿಸಬೇಕು ಅಂತಂದು ಗೊತ್ತಿರುತ್ತೆ. ಮಂಗಳೂರಲ್ಲಂತೂ ಇನ್ನೂ ಹೆಚ್ಚಿಗೆ ಪ್ರಜ್ಞಾವಂತಿಕೆ ಇದೆ. ಯಾಕಂದರೆ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ಮಂಗಳೂರು ಅಂತಂದರೆ ನಾವು ಯಾವಾಗಲೂ ಸುದ್ದಿ ಬರ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ SLC PUC ರಿಸಲ್ಟ್ ಬಂದಾಗ ಹೈಯೆಸ್ಟ್ ರಿಸಲ್ಟ್ ಇರ್ತಾ ಇತ್ತು ಯಾವಾಗಲೂ. ಇವಾಗ ಸ್ವಲ್ಪ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬೇರೆ ಕಡೆ ಹೋಗ್ತಾ ಇದೆ. ಬಟ್ ಮೊದಲು ನಾವು ಓದೋ ಟೈಮಲ್ಲಂತೂ
ಫಸ್ಟ್ ಪ್ಲೇಸ್ ಮಂಗಳೂರು, ಸೆಕೆಂಡ್ ದಕ್ಷಿಣ ಕನ್ನಡ, ಸೆಕೆಂಡ್ ಪ್ಲೇಸ್ ಉಡುಪಿ, ದಕ್ಷಿಣ ಕನ್ನಡ ಇಲ್ಲಿಲ್ಲೇ ಓಡಾಡ್ತಾ ಇತ್ತು. ಏನಿದೆ ನಮ್ಮ ಕಡೆ ಬರಂಗಿಲ್ಲ ಫಸ್ಟ್ ಪ್ಲೇಸ್ ಅಂತ ನೋಡ್ತಾ ಇದ್ವಿ. ಇನ್ನೂ ಬಂದಿಲ್ಲ. ಚಿತ್ರದುರ್ಗ ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಮೋಸ್ಟ್ಲಿ ಬಂದೇ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಭಾಳ ವರ್ಷಗಳಿಂದ. ನಾನು ಹೇಳುವಂಥದ್ದು, ಇವಾಗ ಕೊರೋನಾ ಟೈಮ್ ಇತ್ತು. ಕೊರೋನಾ ಟೈಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ನಾವು ಲಾಠಿ ಚಾರ್ಜ್ ಮಾಡಿಲ್ಲ, ಎಲ್ಲೂ ಸಾರ್ವಜನಿಕರ ಜೊತೆ ಗುದ್ದಾಡೋ ಅಂತ ಪರಿಸ್ಥಿತಿ ಬಂದಿಲ್ಲ. ಒಂದೆರಡು ಅಹಿತಕರ ಅಂದರೆ ವಾದ ವಿವಾದ ಆಗುವಂಥದ್ದು ನಡೆದಿರ್ಬೋದು. ಇವಾಗ ನಾನೇ ನೋಡ್ತಾ ಇದ್ದೆ, ಒಬ್ಬರು ಸೀನಿಯರ್ ಸಿಟಿಸನ್ ಒಬ್ಬರು ಆರ್ಗ್ಯೂ ಮಾಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ಸಮ್ ಆರ್ಗ್ಯುಮೆಂಟ್ಸ್ ಆಗುತ್ತೆ, ದಟ್ ಇಸ್ ಡಿಫ್ರೆಂಟ್. ಬಟ್ ನಾವು ಅಟ್ಲೀಸ್ಟ್ ಈ ಸೆಕೆಂಡ್ ವೇವಲ್ಲಂತೂ ನಾವೆಲ್ಲೂ ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲೂ ಜನರಿಗೆ ತೊಂದರೆ ಕೊಡುವಂಥದ್ದು ಮಾಡಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಜನರು ಕೂಡ ಅಷ್ಟೇ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸೊ ಮಂಗಳೂರು ಜನತೆಗೆ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಒಳ್ಳೆ ಕಾಳಜಿ ಇಟ್ಕೊಂಡು ಸಹಕರಿಸ್ತಾ ಇದ್ದಾರೆ. ಇದೇ ಸಹಕಾರ ತಮ್ಮಿಂದ ಮುಂದೆನೂ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಇಷ್ಟ. ನೋಡಿದ್ರಲ್ಲ ವೀಕ್ಷಕರೇ, ಪೊಲೀಸ್ ಆಯುಕ್ತರು ಮನಬಿಚ್ಚಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹಬ್ಬದ ಸಂಭ್ರಮ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ವಿರಾಮದ ಬಳಿಕ ಮತ್ತೊಮ್ಮೆ ನವರಾತ್ರಿ ನವತಾರ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕಮಿಷನರ್ ಅಂತ ಹೇಳಿದ್ರೆ ಒಂದು ಭಾವನೆ ಇರ್ತದೆ. ನೀವು ಹೇಳಿದ್ರಿ ಇಷ್ಟಪಡೋದು ಬಹಳ ಕಮ್ಮಿ, ಅದರಲ್ಲೂ ನೀವು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀರಿ. ಅದರ ಜೊತೆಗೆ ನೀವು ಸಾಮಾನ್ಯರಲ್ಲಿ ಇರುವಂತಹ ಕೆಲವೊಂದು ಹವ್ಯಾಸಗಳು ಕೂಡ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತು. ಸೊ ಹಾಗೆ ಅದೇ ರೀತಿ ನೀವು ಅದ್ಭುತವಾಗಿ ಹಾಡ್ತೀರಿ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತುಂಟು ಸರ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಂಡ್ ನಮಗೋಸ್ಕರ ಒಂದೆರಡು ಸಾಲುಗಳು ಸರ್. ಈಗ ನಾವು ನ್ಯಾಚುರಲ್ ಆಗಿ ಹೆಂಗಿರ್ತೀವೋ ಹಂಗೆ ಇರ್ಬೋದಲ್ಲ. ಕಮಿಷನರ್ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೆಲಸಕ್ಕೆ ಏನು ಬೇಕು ಅದನ್ನು ಮಾಡ್ಬೋದು. ಅದನ್ನು ಹೊರತುಪಡಿಸಿ ನಮ್ಮದು ಇಂಡಿವಿಜುವಲ್ ಪರ್ಸ್ನಾಲಿಟಿ ಏನಿರುತ್ತೆ ಅದನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಅದು ಬಿಟ್ಟು ಬದುಕಿದ್ರೆ ಏನಾಗುತ್ತೆ, ಆರ್ಟಿಫಿಷಿಯಲ್ ಆಗಿ ಇದ್ದಂಗೆ ಆಗುತ್ತೆ, ಕೃತಕವಾಗಿದ್ದಂಗೆ ಆಗುತ್ತೆ. ನಾನು ಹೇಳುವಂಥದ್ದು, ಈಗ ಸಾರ್ವಜನಿಕರಿಂದ ನಮಗೆ ಏನು ತೊಂದರೆ ಇಲ್ಲ. ಈಗ ಕ್ರೈಮ್ ಆದಾಗ ಆರೋಪಿಗಳನ್ನ ಪತ್ತೆ ಮಾಡುವಂಥದ್ದು ನಮ್ಮ ಕೆಲಸ ಆಗುತ್ತೆ. ಯಾವುದೋ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಾಗ ಅದನ್ನು ಹತೋಟಿಗೆ ತರುವಂಥದ್ದು ನಮ್ಮ ಕೆಲಸ ಆಗುತ್ತೆ. ಟ್ರಾಫಿಕಲ್ಲಿ ಯಾರು ವೈಲೇಷನ್ ಮಾಡ್ತಾರೆ ಅವ್ರ ಮೇಲೆ ಫೈನ್ ಮಾಡುವಂಥದ್ದು ನಮ್ಮ ಕೆಲಸ ಆಗುತ್ತೆ. ಅದನ್ನ ಹೊರತುಪಡಿಸಿ ನಾವು ಸಾರ್ವಜನಿಕರು ನಮಗೇನು ಇಲ್ವೇ ಇಲ್ಲಲ್ಲ ಫ್ರಿಕ್ಷನ್. ಈಗ ನಾನು ಬೇರೆ ಬೇರೆ ಸಂದರ್ಭದಲ್ಲೂ ಹೇಳಿದ್ದೀನಿ, ಇವಾಗ ಮಂಗಳೂರಲ್ಲಿ ಒಂದು 3,000 ಕೇಸ್ ಆಗುತ್ತೆ ಅಂತಂದರೆ ಆ 3,000 ಕೇಸಲ್ಲಿ ಪ್ರತಿ ಕೇಸಲ್ಲಿ 10 ಜನ ಇಂಪ್ಯಾಕ್ಟ್ ಆಗಿದ್ದಾರೆ ಅಂತಂದ್ರೂ 30,000 ಜನ ಆಯಿತು. ಒಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಒಂದು 10 ಆಗುತ್ತೆ ಅಂದರು, ಪ್ರತಿ ಇದರಲ್ಲಿ ಒಂದು 10,000 ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೂ 1,00,000 ಆಯಿತು. ಸೊ 1,30,000 ಆಯಿತು. ಆದರೆ ಮಂಗಳೂರು ಕಮಿಷನರೇಟ್ದು ಪಾಪ್ಯುಲೇಷನ್ ಏನಿದೆ 20 ಲಕ್ಷ ಇದೆ. ಅಲ್ಲಿಗೆ 18,30,000 ಜನ ಏನಿದ್ದಾರೆ ಅವ್ರಿಗೆ ಪೊಲೀಸ್ ಇಲಾಖೆ ಜೊತೆ ಯಾವುದೇ ಒಂದು ಫ್ರಿಕ್ಷನ್ ಇಲ್ಲ. ಅವ್ರಿಗೆ ಪೊಲೀಸ್ ಇಲಾಖೆ ಬಗ್ಗೆ ಯಾವುದೇ ಬ್ಲೇಮ್ ಮಾಡಲಿಕ್ಕೂ ಇಲ್ಲ, ಅಥವಾ ಪೊಲೀಸ್ ಇಲಾಖೆಗೆ ಅಪ್ರಿಷಿಯೇಟ್ ಮಾಡಲಿಕ್ಕೂ ಏನೂ ಕಾರಣ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹೆಚ್ಚು ಜನಸ್ನೇಹಿಯಾಗಿ ಹೋಗೋದ್ರಲ್ಲಿ ತಪ್ಪೇನಿದೆ? ಈಗ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ಒಬ್ಬರು ಟೀಚರ್ ಇರ್ತಾರೆ, ಒಬ್ಬರು ನರ್ಸ್ ಇರ್ತಾರೆ, ಒಬ್ಬರು ಡಾಕ್ಟರ್ ಇರ್ತಾರೆ. ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ಏನು ನಿರೀಕ್ಷೆ ಮಾಡ್ತಾರೆ? ಅಟ್ಲೀಸ್ಟ್ ಸಮಾಜ ಸುರಕ್ಷಿತವಾಗಿದೆ ಅನ್ನೋಂಥದ್ದು. ಒಂದು ಕಳ್ತನ ಆದರೆ ಪತ್ತೆ ಆಗಬೇಕು, ಒಂದು ಕೊಲೆ ಆಯಿತು ಅಂದರೆ ಆರೋಪಿಗಳು ಅರೆಸ್ಟ್ ಆಗಬೇಕು. ಈ ರಸ್ತೆಗಳಲ್ಲಿ ಓಡಾಡೋಂಥ ಸಂದರ್ಭದಲ್ಲಿ ಟ್ರಾಫಿಕ್ಕು ಸ್ವಲ್ಪ ಸ್ಮೂತಾಗಿರಬೇಕು. ಈ ಚೈನ್ ಸ್ನ್ಯಾಚಿಂಗು, ರಾಬ್ರಿ, ಡೆಕಾಯಿಟಿ ಇಂಥ ಅಫೆನ್ಸಸ್ ಎಲ್ಲ ಆಗದೇ ಇದ್ದರೆ ಜನ ಸೇಫ್ ಫೀಲಿಂಗ್ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ನಮ್ಮ ಹೆಣ್ಮಕ್ಳು ಬಂದು ವಾಕ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚೈನ್ ಸ್ನ್ಯಾಚಿಂಗ್ ಆಯಿತು ಅಂದರೆ ಎಷ್ಟು ಆತಂಕ ಆಗುತ್ತೆ. ಯಾವುದೋ ಒಂದು ಜಾಗದಲ್ಲಿ ಆಯಿತು ಅಂತಂದರೆ ಇಡೀ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅದೊಂದು ಇನ್ಸೆಕ್ಯೂರಿಟಿ ಫೀಲಿಂಗು ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಲ್ಲೆಲ್ಲೋ ಚೈನ್ ಸ್ನ್ಯಾಚಿಂಗ್ ಆಗಿತ್ತಂತೆ, ಬಡವೆ ಒಳಗೆ ಹಾಕೊಂಡು ಹೋಗು, ಬಿಚ್ಚಿಟ್ಟು ಹೋಗು, ಇವೆಲ್ಲ ಆಗುತ್ತಲ್ಲ. ಸೊ ಹಂಗಾಗಿ ನಾನು ಹೇಳುವಂಥದ್ದು, ಸಾರ್ವಜನಿಕರಿಗೆ ಹತ್ತಿರವಾಗಿ ಹೋಗಿ ಕೆಲಸ ಮಾಡಬೇಕು. ಅವ್ರದ್ದೇನು ನಿರೀಕ್ಷೆಗಳಿದೆ ಅನ್ನುವಂಥದ್ದನ್ನು ನಾವು, ನಮ್ಮ ಆದ್ಯತೆ ಅವ್ರ ನಿರೀಕ್ಷೆ ಎರಡು ಮ್ಯಾಚ್ ಆಗಬೇಕು. ಈಗ ನನಗೆ ತಿಳಿದಿದ್ದೆ ನಾನು ಮಾಡ್ತೀನಿ ಅಂತಂದು ಕುತ್ಕೊಂಡ್ರೂ ಆಗಲ್ಲ, ಪಬ್ಲಿಕ್ ಹೇಳಿದ್ದನ್ನೇ ಮಾಡ್ತೀನಿ ಅಂದ್ರೂ ಆಗಲ್ಲ. ಅವ್ರದ್ದೇನಿದೆ ನಿರೀಕ್ಷೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಆದ್ಯತೆಗಳನ್ನ ನಾವು ಸೆಟ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಒಂದು ಕಾಮನ್ ಪಾತಲ್ಲಿ ನಿಂತು ಮುಂದುವರಿಬೇಕಾಗತ್ತೆ. ಸಾರ್ವಜನಿಕರು ನನ್ನ ಒಂದು ಅನುಭವದ ಪ್ರಕಾರ ಸಾರ್ವಜನಿಕರು ನಿರೀಕ್ಷೆ ಮಾಡುವಂಥದ್ದು ಪ್ರತಿಯೊಬ್ಬರು ರೆಸ್ಪೆಕ್ಟ್ಫುಲ್ಲಾಗಿ ಕಾಣಬೇಕು.
ಗೌರವಿಸಬೇಕು. ಅವಾಚ್ಯ ಶಬ್ದಗಳಲ್ಲಿ ನಿಂದೆ ಮಾಡುವಂಥದ್ದು ಅದೆಲ್ಲ ಆಗಬಾರ್ದು. ಕಾನೂನು ಇದೆಯಾ, ನಿಯಮ ಇದೆಯಾ, ಅದೇನಿದೆ ಅದನ್ನು ಮಾಡೋ ರೀತಿ ಎನ್ಫೋರ್ಸ್ ಮಾಡಿ. ಅದು ಬಿಟ್ಟು ಇಲಾಖೆಯಲ್ಲಿದ್ದೀವಿ, ಯೂನಿಫಾರ್ಮ್ ಹಾಕ್ಕೊಂಡಿದ್ದೀವಿ ಅಂತ ಕೆಟ್ಟ ಕೊಳಕ ಮಾತಾಡೋವಂಥದ್ದು, ಕೈಗೆ ಸಿಕ್ಕಿದ್ದು ತೊಗೊಂಡು ಹೊಡೆಯೋವಂಥದ್ದು ಅದೆಲ್ಲ ಆಗಬಾರ್ದು. ಅದು ಮಂಗಳೂರಲ್ಲಿ ಸ್ವಲ್ಪ ಶಿಕ್ಷಣ ಜಾಸ್ತಿ ಇರೋದ್ರಿಂದ ಮತ್ತು ಹೊರ ರಾಜ್ಯ ಹೊರ ದೇಶಗಳ ಜೊತೆ ಸಂಪರ್ಕ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಇನ್ನು ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದನ್ನು ಅರ್ಥಕೊಂಡು ನಾವು ಪೂರ್ವಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ತಪ್ಪಾಗಲಿಕ್ಕೆ ಇನ್ನು ಯಾವುದೂ ಫ್ರಿಕ್ಷನ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅಬ್ಸರ್ವ್ ಮಾಡಿರುವಂಥದ್ದು ಸುಮಾರು ಸಂದರ್ಭಗಳಲ್ಲಿ ನಾವು ಸ್ಥಳಕ್ಕೆ ಭೇಟಿ ನೀಡಿ ಇದ್ರ ಬಗ್ಗೆ ನಾವು ಕ್ರಮ ತೊಗೊತೀವಿ ಅಂತಂದಾಗ ಆಯಿತು ಅಂತಂದು ವಾಪಸ್ ಹೋಗಿರೋವಂಥದ್ದು ನೋಡಿದ್ವಿ. ಪ್ರತಿಭಟನೆಗಳು ಸ್ವಲ್ಪ ಗಲಾಟೆ ಆಗುತ್ತೆ ಅನ್ನೋಂಥ ವಾತಾವರಣ ಇದ್ದಾಗ ನಾವು ಹೋಗಿ ಮನವಿ ಮಾಡಿದಾಗ ನಮ್ಮ ಮನವಿಗೆ ಪುರಸ್ಕರಿಸುವಂಥದ್ದು ನಾನು ನೋಡಿದ್ದೀನಿ. ಅದನ್ನು ಹೊರತುಪಡಿಸಿ ಈಗ ನಾವು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಅದರಲ್ಲೆಲ್ಲ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಹಾಗಾಗಿ ನೀವು ಹೇಳಿದ್ರಿ ಸಿನಿಮಾ ನೋಡ್ಕೊಂಡು ಬೆಳೆದ್ರಿ ಅಂತ, ನಿಮಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ನಾವು. ಯಾಕೆಂದರೆ ನಿಮಗೆ ಇವಾಗ ಬೇರೆ ಬೇರೆ ಆಪ್ಷನ್ಸ್ ಇದೆ. ಟಿ.ವಿ ನೋಡ್ತೀರಿ, ಸೀರಿಯಲ್ಸ್ ನೋಡ್ತೀರಿ, ಸೋಷಿಯಲ್ ಮೀಡಿಯಾ ಇದೆ, ಆಮೇಲೆ ಇಂಟರ್ನೆಟ್ ಆಕ್ಸೆಸ್ ಇದೆ. ನಮಗೆ ಔಟ್ ಆ್ಯಂಡ್ ಔಟ್ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಾಸ್ ಮೂವೀಸ್. ಸ್ಯಾಟರ್ಡೆ ಫ್ರೈಡೇ ಫಿಲ್ಮ್ ರಿಲೀಸ್ ಆಯಿತು ಅಂತಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇಲಿ ಒಂದೆರಡು ಸಿನಿಮಾ ನೋಡುವಂಥದ್ದು ನಮಗೆ ಮೊದಲಿಂದ ಥಿಯೇಟರ್ ಹೋಗೇ ನೋಡ್ತಾ ಇದ್ವಿ. ಚಿತ್ರದುರ್ಗ ಮೋಸ್ಟ್ಲಿ ಫಿಲ್ಮ್ ಲೈನಲ್ಲಿ ಇರೋಂಥವ್ರಿಗೆ ಗೊತ್ತಿರುತ್ತೆ. ಚಿತ್ರದುರ್ಗ ಅಂತಂದರೆ ಅಲ್ಲಿ ಫಿಲ್ಮು ತುಂಬ ಕ್ರೇಜ್ ಇದೆ, ಮತ್ತು ಅದು ಒನ್ ಆಫ್ ದಿ ಪ್ರಾಫಿಟಬಲ್ ಸರ್ಕ್ಯೂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇವೆಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಆಗುವಂಥ ಏರಿಯಾ ಫಿಲಮ್ಗಳಿಗೆ. ಸೊ ಹಂಗಾಗಿ ಫಿಲ್ಮ್ ನೋಡೋದು, ಹಾಡು ಹೇಳೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಕಾಲೇಜ್ಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಗವಹಿಸೋದು, ಇದೆಲ್ಲ ನಾವು ಒಂಥರ ಆ್ಯಸ್ ಎ ಪಾರ್ಟ್ ಆಫ್ ಅವರ್ ಡೇ ಟು ಡೇ ಲೈಫೇ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಮಾತಿನಲ್ಲಿ ಮಾತ್ರ ಹಾಡು ಅಂತ ಬಂತು, ನಿಮ್ಮ ಕಂಠದಲ್ಲಿ ಹಾಡು ಇನ್ನೂ ಬರಲಿಲ್ಲ. ಅದರ ಜೊತೆಗೆ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ನಿಮಗೆ ತುಳು ಭಾಷೆಯ ಮೇಲೆ ಮೋಹ ತುಂಬಾ ಜಾಸ್ತಿ ಇದೆ ಅಂತ ಕೂಡ ಗೊತ್ತುಂಟು ಸರ್. ಅದೇ ರೀತಿ ನಿಮ್ಮ ಆಫೀಸನ್ನು ಗಮನಿಸಿದಾಗ ನಿಮ್ಮ ನೇಮ್ ಬೋರ್ಡ್ ಅಲ್ಲಿ ಕೂಡ ನಿಮ್ಮ ಹೆಸರಿರುವಂಥದ್ದು ನಮ್ಮ ತುಳು ಲಿಪಿಯಲ್ಲಿ. ಅದು ನಮಗೆ ಬಹಳ ಖುಷಿ ಕೊಟ್ಟಂತಹ ವಿಷಯ ಇಲ್ಲಿ ಆಫೀಸ್ಗೆ ಬಂದಾಗ. ಹಾಗಾಗಿ ತುಳುವಿನಲ್ಲಿ ಒಂದೆರಡು ಹಾಡು ನಮಗೋಸ್ಕರ. ಈಗ ತುಳು ಭಾಷೆ ಕಲಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಾರು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮೊನ್ನೆ ಅಷ್ಟೇ ಒಂದು ತುಳು ತರಬೇತಿಗೆ 1 ತಿಂಗಳ ಕಾರ್ಯಾಗಾರವನ್ನು ಮಾಡಿದ್ವಿ. ಮತ್ತು ತುಳು ನೇಮ್ ಪ್ಲೇಟು ತಂದು ಕೊಟ್ಟರು ನನಗೆ. ತಂದು ಕೊಟ್ಟಾಗ ಅದು ಎನ್ ಶಶಿಕುಮಾರ್ ಪೊಲೀಸ್ ಆಯುಕ್ತೇರ್ ಕುಡ್ಲಾ ಅಂತ ಇದೆ ಅದರಲ್ಲಿ. ಸೊ ಈ ಕಡೆ ತುಳುಲ್ಲಿ ಬರ್ತಿದ್ದಾರೆ, ಆ ಕಡೆ ಸೈಡಲ್ಲಿ ಕನ್ನಡದಲ್ಲಿ ಬರ್ತಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಹಂಗಾಗಿ ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈಗ ಯಾರು ಪಿಟಿಷನರ್ಸ್ ಬರ್ತಾರೋ ಅವರೆಲ್ಲ ತುಳುಲ್ಲಿ ಮಾತಾಡಿದಾಗ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ, ಸಮಸ್ಯೆ ಇಲ್ಲ. ಬಟ್ ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ತುಳು ಹಾಡು ಹೇಳುವಂಥದ್ದಂದರೆ ನನಗೆ ಸ್ವಲ್ಪ ಹಾಡು ಹೇಳೋದೆಲ್ಲ ಅಭ್ಯಾಸ ಇದೆ. ಕನ್ನಡ ಹಾಡು, ಹಿಂದಿ, ತೆಲುಗು ಇವೆಲ್ಲ ಕಲಿತು ಹಾಡ್ತೀನಿ ಯಾವಾಗಲೂ ಇಷ್ಟ ಆದರೆ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿನವರು ಕೆಲವರು ಪರಿಚಯ ಆದಂಥ ಸಂದರ್ಭದಲ್ಲಿ ಈ ಭಾಗದ ಭಾಳ ಪಾಪ್ಯುಲರ್ ಸಾಂಗ್ಸ್ ಯಾವಿದಾವೆ ಅವೆಲ್ಲ ನೀವು ಯಾವಾಗಾದ್ರೂ ಹಾಡ್ಬೇಕು ಸರ್ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಅವನ್ನೆಲ್ಲ 1-2-3 ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಒಂದು ಮೋಕೆದ ಸಿಂಗಾರಿ ಅಂತ ಒಂದು ಹಾಡು ಹಾಡಿದ್ದೆ ಒಂದ್ಸರಿ. ಮನೆಯಲ್ಲೇ ಹಾಡಿ ರೆಕಾರ್ಡ್ ಮಾಡಿದ್ದನ್ನ ನಂದು ಫೇಸ್ಬುಕ್ ಅಕೌಂಟಲ್ಲಿ ಹಾಕೊಂಡಿದ್ದೆ. ತುಂಬಾ ಜನಕ್ಕೆ ರೀಚ್ ಆಗಿತ್ತು. ಮತ್ತೆ ತುಳು ತುಂಬಾ ಸ್ವೀಟ್ ಲ್ಯಾಂಗ್ವೇಜು. ಇಲ್ಲಿ ತುಂಬಾ ಅಭಿಮಾನ ಇದೆ, ಅದು ಮುಖ್ಯ. ಏನಾಗಿದೆ, ನಾವು ಕನ್ನಡಿಗರಾಗಿ ಕನ್ನಡ ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬೆಂಗಳೂರು ಅಂತ ನಗರಗಳಲ್ಲಿ ಕನ್ನಡ ಮಾತಾಡೋದ್ರ ಬದಲು ಹಿಂದಿನೋ ಇಂಗ್ಲೀಷೆಲ್ಲ ಮಾತಾಡ್ಕೊಂಡಿದ್ದು ಬಿಡೋಣ ಅಂತಂದು. ಮತ್ತೆ ಈಗ ಭಾರತ ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ವಿ ಹ್ಯಾವ್ ಯುನಿಟಿ ಇನ್ ಡೈವರ್ಸಿಟಿ. ಇಷ್ಟೆಲ್ಲ ವೈವಿಧ್ಯತೆ ಇದ್ರೂ ಅದರಲ್ಲಿ ಯುನಿಟಿ ಇದೆ. ಸೊ ನಾನು ಅಬ್ಸರ್ವ್ ಮಾಡಿದ್ದು ಈ ಕುಡ್ಲ ಅಂತ ಏನಂತೀರಿ, ಮಂಗಳೂರು ತುಳುನಾಡು ಏನಿದೆ, ತುಳುನಾಡಲ್ಲಿ ಜನ ಬಹಳ ಪ್ರೀತಿ ಪಡುವಂಥ ಭಾಷೆ ತುಳು. ಅವ್ರು ಎಲ್ಲೇ ಹೋದ್ರು, ನಾನು ಮೊದಲು ಅಬ್ಸರ್ವ್ ಮಾಡಿದ್ದೀನಿ, ನಾನು ಬೆಂಗಳೂರು ಅಲ್ಲೆಲ್ಲ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇಬ್ಬರು ಮಂಗಳೂರಿಗರು ಸಿಕ್ಬಿಟ್ರೆ ಅವರು ಎದುರಿಗೆ ಯಾರು DCP ಇರಲಿ, SP ಇರಲಿ, ಕಮಿಷನರ್ ಇರಲಿ, DC ಇರಲಿ, ಯಾವ ಸೆಲೆಬ್ರಿಟಿ ಇರಲಿ, ಅಲ್ಲಿ ಅವ್ರು ಮಾತಾಡೋದೇ ತುಳುಲ್ಲಿ. ಸೊ ಅಷ್ಟೊಂದು ಅಭಿಮಾನವನ್ನ ಈ ಭಾಗದ ಜನ ಭಾಷೆ ಮೇಲೆ ಇಟ್ಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ತುಳು ಭಾಷೆಯ ಒಂದು ಐಡೆಂಟಿಟಿಯನ್ನು ಉಳಿಸ್ಕೊಳ್ಳಿಕ್ಕೆ, ಇನ್ನು ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಈಗ ಎಲ್ಲಿವರೆಗೂ ಜನಕ್ಕೆ ತಮ್ಮ ಭಾಷೆ ಬಗ್ಗೆ ಅಭಿಮಾನ ಇರುತ್ತೆ ಅಲ್ಲಿವರೆಗೂ ಆ ಭಾಷೆಯನ್ನು ಕೊಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಸೊ ಅಂಥ ಒಂದು ಅಭಿಮಾನ ಈ ತುಳುನಾಡಲ್ಲಿ ಜನರಿಗೆ ತುಳು ಭಾಷೆ ಬಗ್ಗೆ ಇದೆ. ಸೊ ಒಂದು ಹಾಡು ಹೇಳಬೇಕು ಅಂತ ಕೇಳ್ತಾ ಇದ್ದೀರಿ. ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಯಾನ ಮೂಲೆ ಕಾತೊಂದೊಲ್ಲೆ ಮಡದೆ ಪೋಪನ ಓ ಪೊಣ್ಣೆ ಎಣ್ಣ ಮೋನೆ ತೋಡುದಾಯೆ ಪೋಪನ. ಮೂಕೆದ ಸಿಂಗಾರಿ
ಕುಂತುದೆವಯ್ಯಾರಿ. ಇದು ಭಾಳ ಫೇಮಸ್ ಹಾಡು ಅಂತ ಹೇಳಿದ್ರು, ಹಂಗಾಗಿ ಕಲ್ತಿದ್ದೆ ಅವಾಗ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಈ ಹಾಡು ಹಾಡಿದ್ದಕ್ಕೆ. ತುಳು ಭಾಷೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀವಿ ಸರ್, ಅಷ್ಟೇ ಸುಂದರವಾಗಿ ಹಾಡು ಹಾಡಿದ್ರಿ ತುಳು ಭಾಷೆಯ ಹಾಡು. ಅದೇ ರೀತಿ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್ ನಿಮ್ಮ ಒಂದು ಕಂಠದಲ್ಲಿ, ನಿಮ್ಮ ಮಾತಿನಲ್ಲಿ ವಿಶಸ್ ಬರಬೇಕು, ಅದು ಕೂಡ ನಮ್ಮ ತುಳುವಿನಲ್ಲಿ ಅಂತ. ಸೊ ವಿಶಸ್ ಸರ್. ಮಂಗಳೂರು ಏನಿದೆ, ಇದು ಕೇವಲ ಒಂದು ಜಿಲ್ಲಾ ಕೇಂದ್ರವಾಗಿ ಉಳಿದಿಲ್ಲ, ಇದೊಂದು ಅಂತಾರಾಷ್ಟ್ರೀಯ ನಗರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಸುಮಾರು 120ಕ್ಕೂ ಹೆಚ್ಚು ದೇಶದಿಂದ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗ ಅರಸಿ ಬಂದಿರುವಂಥವ್ರು ಇದ್ದಾರೆ. ಮತ್ತೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಮತ್ತೆ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಸೊ ಐ ವಿಶ್ ಎವ್ರಿ ಒನ್ ಆಫ್ ದೆಮ್ ಹ್ಯಾಪಿ ದಸರಾ. ಈ ಭಾಗದ ಎಲ್ಲರಿಗೂ, ಈ ಕಾರ್ಯಕ್ರಮ ನೋಡ್ತಿರೋ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ತುಳುನಾಡಿನ ಎಲ್ಲರಿಗೂ ಮಾತೆಗ್ಲ ದಸರಾ ಪರ್ವದ ಎಡ್ಡೆಪ್ಪಲು. ಸೋ ಸ್ವೀಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ನಿಮ್ಮ ಮಾತಿನಲ್ಲಿ ತುಳು ಕೇಳಿಕೆ ಬಹಳ ಖುಷಿ ಆಯ್ತು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸರ್. ಹೇಗ ಅನ್ನಿಸ್ತು ಇವತ್ತು ನವರಾತ್ರಿಯನ್ನ ನೀವು ನಮ್ಮ ಜೊತೆ ಆಚರಿಸ್ಕೊಂಡ್ರಿ, ನಿಮ್ಗೆ ಹೇಗ ಅನ್ನಿಸ್ತು ಸರ್? ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಇಷ್ಟು ಪುರ್ಸೊತ್ತಾಗಿ ಇರುವಂಥದ್ದು. ಮೋಸ್ಟ್ಲಿ ಕೋವಿಡ್ ನಮಗೆ ಪೊಲೀಸರಿಗೆ ಸ್ವಲ್ಪ ಕೆಲಸ ಕಮ್ಮಿ ಮಾಡಿದೆ ಅನ್ಸುತ್ತೆ. ಅದರ್ವೈಸ್ ಗೌರಿ ಗಣೇಶ ಹಬ್ಬದಲ್ಲಿ 15 ದಿನ, 20 ದಿನ, 30 ದಿನ ನಾವು ಬಂದೋಬಸ್ತ್ ಮಾಡ್ತಾ ಇದ್ವಿ. ಈಗ ಮೊನ್ನೆ ಕೇವಲ 5 ದಿನ ಅವಕಾಶ ಇತ್ತು. ಅದರಲ್ಲೂ ಸಾರ್ವಜನಿಕರು ಈ ಭಾಗದಲ್ಲಂತೂ ನಾವೆಲ್ಲೂ ಬಂದೋಬಸ್ತ್ ಮಾಡೋ ನೆಸಿಟಿನೇ ಬೀಳಿಲ್ಲ. ಎಲ್ಲ ಅವರವರೇ ಸೇರಿಕೊಂಡು ಲಿಮಿಟೆಡ್ ನಂಬರ್ಸಲ್ಲಿ ಹೋಗಿ ಕೋವಿಡ್ ಪ್ರೋಟೋಕಾಲ್ ಫಾಲೋ ಮಾಡಿ ಎಲ್ಲ ಮಾಡಿದರು. ದಸರಾ ಹಬ್ಬ ಕೂಡ ಭಾಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ತುಂಬ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂಭ್ರಮ ಇದೇ ರೀತಿ ಇರಲಿ. ಮತ್ತು ತಮ್ಮ ಸ್ಪಂದನ ಚಾನೆಲ್ ಜೊತೆ ಇವತ್ತು ದಸರಾ ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ಅದೇ ರೀತಿ ನಿಮ್ಮ ಚಾನಲ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರನ್ನು ರೀಚ್ ಆಗಲಿ, ಸಾರ್ವಜನಿಕ ಹಿತದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಳ್ಳೆ ಕೆಲಸಗಳು ಈ ಚಾನಲಿಂದ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಮ್ಮ ಮಂಗಳೂರಿನ ಪೊಲೀಸ್ ಆಯುಕ್ತರು ಎಷ್ಟು ಮನ ಬಿಚ್ಚಿ ತುಂಬಾ ಸೊಗಸಾಗಿ ಮಾತಾಡಿದ್ರು ಅಂತ. ಇದೇ ಸಂಭ್ರಮದ ಜೊತೆಗೆ ಇಂದಿನ ಸಂಚಿಕೆಯನ್ನ ಕೊನೆ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ತಾರೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಸ್ಪಂದನ ದಸರಾ ವೈಭವ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡು ರಸ್ತೆ ಕಾರ್ಕಳ, ಗೀತಾಂಜಲಿ ಸಿಲ್ಕ್ಸ್ ಉಡುಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಲಕ್ಷ್ ಇನ್ಫ್ರಾ ಪ್ರಮೋಟರ್ಸ್ ಕಾಪು ಉಡುಪಿ, ಬಾಬಾ ಸೋಡಾ ಸಾಯಿರಾಮ್ ಬೆವರೇಜ್ ಸಂತೆಕಟ್ಟೆ ಉಡುಪಿ, ಅಪೋಲೋ ಇಂಜಿನಿಯರಿಂಗ್ ವರ್ಕ್ಸ್ NH 65 ಅಂಬಲ್ಪಾಡಿ ಉಡುಪಿ.